ಛಾ ಟಿವಿ ನ್ಯೂಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇವತ್ತು ನ್ಯೂಸ್ ಒಂದು ಬಂದಿದೆ, ದೊಡ್ಡ ಬಿಸಿಯಾದ ಒಂದು ನ್ಯೂಸ್. ಅದು ಯಾವುದಂದರೆ ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದು ತುಂಬಾ ಕಷ್ಟಕರವಾದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ನಮ್ಮ ಒಂದು ಜಿಲ್ಲೆಯಲ್ಲಿ. ಅಲ್ಲಿ ಒಂದು ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದು ತುಂಬಾ ಕಷ್ಟದ ಪರಿಸ್ಥಿತಿಯನ್ನು ಉಂಟಾಗಿದೆ. ಅಲ್ಲಿ ಅವರ ನಾಯಿಯ ದನಿ ತುಂಬಾನೇ ಬೇಜಾರಿನಲ್ಲಿದ್ದಾರೆ. ಅಲ್ಲಿರುವ ಜನರು ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ನಾಯಿ ಕೊಳವೆ ಬಾವಿಗೆ ಬಿದ್ದು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಚರ್ಚೆ ಮಾಡೋ ಒಂದು ಸಮಯದಲ್ಲಿ ನಾವು ಚರ್ಚೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಕೊಳವೆ ಬಾವಿಗೆ ಒಂದು ನಾಯಿ ಬೀಳುವುದಂದ್ರೆ ತುಂಬಾನೇ ಒಂದು ವಿಶೇಷ. ಯಾಕಂದ್ರೆ ಒಂದು ನಾಯಿ ಕೊಳವೆ ಬಾವಿಗೆ ಬೀಳುವುದಾದ್ರೂ ಕೂಡ ತುಂಬಾನೇ ಕಷ್ಟ ಆಗ್ತದೆ. ಸೊ ಈಗ ನಮ್ಮ ಜೊತೆ ಇನ್ನೊಬ್ರು ರಿಪೋರ್ಟರ್ ಇದ್ದಾರೆ, ನಮ್ಮ ಛಾ ಟಿವಿ ನ್ಯೂಸ್ನ ಒಂದು ರಿಪೋರ್ಟರ್ ಇದ್ದಾರೆ. ಅವರಿಗೆ ಇದರ ಬಗ್ಗೆ ಏನೆಲ್ಲ ಗೊತ್ತಿದೆ, ಹೆಚ್ಚಿನ ಮಾಹಿತಿ ಅವ್ರ ಜೊತೆ ಕೇಳೋಣ. ಆ್ಯಂಡ್ ಇದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ನಮಗೆ ಕೂಡ ಗೊತ್ತಾಗಬೇಕು. ಸೊ ಅದಕ್ಕೆ ನಮ್ಮ ರಿಪೋರ್ಟರ್ ಆದ ಮಿಸ್ಟರ್ ಕಾಂತಪ್ಪ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಲಾಸ್ಟಿಗೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಲೋ ರಿಪೋರ್ಟರ್ ಅವರೇ, ಕಾಂತಪ್ಪ ಅವರೇ, ನಮಸ್ಕಾರ. ಹಲೋ 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 ಕೆಬಿಬರು ಮುಚ್ಚರಿ ಕೊಡ್ತಾರೆ, ಮೂಕು ಮುಚ್ಚರಿ ಹಾಲು ಕೊಡ್ತಾರೆ. ಹಲೋ ಕಾಂತಪ್ಪ ಅವರೇ, ಕೇಳ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಹೇಳಿ. ಕೇಳ್ತಿದ್ಯಲ್ಲ ಕಾಂತಪ್ಪ ಅವರೇ, ಅಲ್ಲಿ ಇರುವ ಪರಿಸ್ಥಿತಿ ಹೇಗುಂಟು? ಈಗ ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದು ತುಂಬಾನೇ ಕಷ್ಟಕರವಾದ ಪರಿಸ್ಥಿತಿಯನ್ನು ಉಂಟಾಗಿದೆ. ಅದರ ಬಗ್ಗೆ ಏನ್ ಹೇಳ್ತೀರಿ ರಿಪೋರ್ಟರ್ ಅವರೇ? ನಾಯಿಗಿಂತ ಪರಿಸ್ಥಿತಿ ಉದ್ನಿಗ್ಧವಾಗಿ ನಮ್ಮದೇ ಆಗಿದೆ. ಇಲ್ಲಿ ದುರ್ನಾಥದಲ್ಲಿ ಎಲ್ಲ ಇದ್ದಿದ್ದು. ಹಾಗಾದ್ರೆ ನಾಯಿ ಎಣಿಸಿ ನೀವು, ನಾಯಿ ಯಾವ ದುರ್ನಾಥದಲ್ಲಿ ಇರ್ಬೋದು? ನೋಡಿ ನೀವು, ನಾನು ಹೊರಗೆ ಇಲ್ಲಿ ಈಗೆಲ್ಲ ಚಡ್ಡಿ ಎಲ್ಲ ನೇತಾಡಿಸಿದ್ದಾರೆ. ಅದರ ವಾಸನೆ ನಂಗೆ ತಡೆದುಕೊಳ್ಳಿಕ್ಕೆಲ್ಲ ಆಗ್ತಾ ಇಲ್ಲ. ಯಾರು ಕೆಮರದವ ಅದು ಸ್ವಲ್ಪ ರಿಪೋರ್ಟರ್ ಅವರೇ, ಇವರೇ ಕಾಂತಪ್ಪ ಅವರೇ, ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪಷ್ಟು ಡೀಟೇಲ್ಸ್ ನಮ್ಗೆ ಸ್ವಲ್ಪ ಹೇಳ್ತೀರಿ? ಯಾಕಂದ್ರೆ ಆ ಒಂದು ನಾಯಿ ಕೊಳವೆ ಬಾವಿಗೆ ಬೀಳುವುದಾದ್ರೆ ತುಂಬಾನೇ ಒಂದು ವಿಶೇಷ ಅಂತ ಹೇಳ್ಬೋದು. ಅಲ್ಲಿರುವ ಒಂದು ಅವರ ದನಿ ತುಂಬಾನೇ ಬೇಜಾರಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಕೂಡ ಬಂದಿದೆ. ರಿಪೋರ್ಟರ್ ಅವರೇ, ಅಲ್ಲಿರುವ ಆ ನಾಯಿಯ ದನಿ ಹೇಗೆ, ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ? ದನಿ ತುಂಬಾ ಬೇಸರಗೊಂಡಿದ್ದಾರೆ. ಯಾಕಂದ್ರೆ ಇದ್ದಂತ ಅವರಿಗೆ ಇಷ್ಟವಾದಂತ ಒಂದು ಚಡ್ಡಿಯದು ಕೂಡ ಒಂದು ನಾಯಿಯ ಬಾಯಿಯಲ್ಲಿ ಹೋಗಿದೆ. ಅದಂದ್ರೆ ಅವರು ಮೀನ್ ಮಾರ್ಕೆಟ್ಗೆ ಹೋಗುವವರು. ಮೀನ್ ಮಾರ್ಕೆಟ್ ಹೋಗಿ ಬರುವಾಗ ರಡ್ಡು ಭೂತ ಇದ್ದ ತುಂಡನ್ನು ಕಿಸೆಯಲ್ಲಿ ಇಟ್ಕೊಂಡು ಹೋದದ್ದು. ಹೌದಪ್ಪ, ಹೌದು. ನಾಯಿ ಅದಂದ್ರೆ ಅವರ ಮನೆ ಪುಚ್ಚಿಗೆ ಹಾಕ್ಲಿಕ್ಕೆ ಅಂತ ಹೋದದ್ದು. ಪುಚ್ಚಿಗೆ ಮತ್ತೆ ನಾಯಿ ಆಗುದಿಲ್ಲ. ಅದು ನಾಯಿ ಇವರ ಚಡ್ಡಿಯನ್ನು ಇಟ್ಕೊಂಡು ಹೋದದ್ದು. ಹೌದೌದು. ಈಗ ಅಲ್ಲಿ ನಾಯಿಯ ದನಿ ತುಂಬಾನೇ ಕಷ್ಟಕರವಾದ. ಯಾಕಂದ್ರೆ ಅವರು ಚಡ್ಡಿ ನಾಯಿಯ ಬಾಯಲ್ಲಿ ಹೋಗಿದೆ ಅಲ್ಲ, ಅವರ ಹತ್ರ ಇದ್ದದ್ದೇ ಏಕೈಕ ಚಡ್ಡಿ. ಅವರೀಗ ಹೊರಗೆ ಬರಾದ ಸ್ಥಿತಿಯಲ್ಲಿದ್ದಾರೆ. ಅವರೀಗ ತುಂಡು ಕೋಮಣದಲ್ಲಿ ಮನೆಯೊಳಗೆ ಚಾವಡಿಯಲ್ಲಿದ್ದಾರೆ. ಹೌದಾ? ರಿಪೋರ್ಟರ್ ಅವರೇ, ಈಗ ಅಲ್ಲಿರುವ ಸಿಬ್ಬಂದಿ ವರ್ಗದವರು ಏನೆಲ್ಲ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇನ್ನಷ್ಟು ತುಂಬಾನೇ ಕೆಲಸ ಕಾರ್ಯಗಳನ್ನು ನಡೀತಿದೆ. ನಮ್ಗೆ ಒಂದು ವಿಡಿಯೋ ನಮ್ಗೆ ದೊರಕಿದೆ. ಅದರಲ್ಲಿ ಸಿಬ್ಬಂದಿ ವರ್ಗದವರು ತುಂಬಾನೇ ಕಷ್ಟಪಟ್ಟು ಆ ನಾಯಿಯನ್ನು ತೆಗೆಯುವ ಒಂದು ತುಂಬಾನೇ ಒಂದು ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ರಿಪೋರ್ಟರ್ ಅವರೇ? ಕಾಂತಪ್ಪ ಅವರೇ ಹೇಳಿ. ಹೌದೌದೌದು. ಇನ್ನೊಂದು ವಿಷಯ ಅಂದ್ರೆ, ವಿಶೇಷತೆ ಅಂದ್ರೆ, ಅವರ ಬದಿ ಮನೆಯ ಬೊಗ್ಗಿನ ಉಂಟಲ್ಲ, ಅದು ಈ ನಾಯಿ ಗುಂಡಿಗೆ ಬಿದ್ದದಕ್ಕಿಂತ ನುಪ್ಪು ನೀರು ಕುಡಿತಾ ಇಲ್ಲ. ಅದು ರಿಪೋರ್ಟರ್ ಅವರು, ಯಾಕೆ ಅದು ನುಪ್ಪು ನೀರೆಲ್ಲ ಬಿಟ್ಟಿದೆ? ಅದು ಯಾಕೆ? ಅದಕ್ಕೆ ಸಂಬಂಧ ಉಂಟು ಮಾರೆ, ಹೇಳಿ. ಅದಕ್ಕೆ ಅದನ್ನು ಕಂಡ್ರೆ ಇದಕ್ಕೆ ಇಷ್ಟ. ಅದು ಇದೆಲ್ಲ ಮೀನೆಲ್ಲ ತಕೊಂಡು ಹೋಗ್ತದಲ್ಲ, ಅದರಲ್ಲಿ ಮುಟ್ಟಿ ತೆಗೆದು ಅದಕ್ಕೆ ಕೊಡುದಂತೆ. ಮುಟ್ಟೆ ಅಂದ್ರೆ ಅದು ಮಂಡೆ ಹೇಳ್ತಾರೆ, ಮೀನಿನ ಮಂಡೆ ತೆಗೆದು ಅದಕ್ಕೆ ಕೊಡುದು. ಹಾಗೆ ಸಿಬ್ಬಂದಿ ವರ್ಗದವರು ಕೂಡ ತುಂಬಾ ಒದ್ದಾಡ್ತಿದ್ದಾರೆ. ಇಲ್ಲಿ ಕೊಳವೆ ಬಾವಿ ಉಂಟಲ್ಲ, ಅದರ ಬಲತ ಮರ್ಗಿಲಲ್ಲಿ ಅದು ಗುಂಡಿ ತೋಡ್ತಾ ಇದ್ದಾರೆ ಇವರು. ಹೌದೌದು. ಗುಂಡಿ ತೋಡಿ ಅದಕ್ಕಿಂತ ದತ್ತ ಮರ್ಗಿಲಿಗೆ ಬರುವಾಗ ಇಲ್ಲಿ ಬಲತ ಮರ್ಗಿಲಲ್ಲಿ ಇರುವಂತಹ ಕೊಳವೆ ಬಾವಿಗೆ ನಡು ಮಾರ್ಗದಲ್ಲಿ ಹೋಗ್ತಾರೆ. ಅಲ್ಲಿ ಮತ್ತೆ ಅಲ್ಲಿ ಮಣ್ಣು ದೊರೀತದಲ್ಲ, ಇಲ್ಲಿ ಅಡಿಯಲ್ಲಿ ಬಲೆ ಹಾಕಿರ್ತಾರಂತೆ, ಮಣ್ಣು ಕೆಳಗೆ ಹೋಗ್ತದೆ, ನಾಯಿ ಬಲೆಯಲ್ಲಿ ಸಿಕ್ಕಿ ಬೀಳ್ತದೆ. ಹೌದೌದು. ಕಾಂತಪ್ಪ ಅವರೇ, ಒಂದು ಪ್ರಶ್ನೆ ನಂಗೆ ಕಾಡ್ತಾ ಇದೆ. ಏನಂದ್ರೆ, ಈಗ ನಮ್ಮ ಕಾಂತ ಹಲೋ 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 ಕೇಳ್ತಿದ್ಯಾ ಅವ್ರೆ? ಕಾಂತಪ್ಪ ಅವರೇ, ಹಲೋ ಹಲೋ ಹಲೋ, ಆನ್ಲೈನ್ ಇದ್ದೀರಲ್ಲ? ಹೌದು, ಆನ್ಲೈನ್ ನಲ್ಲಿ ಇದ್ದೀರಲ್ಲ? ಹೌದೌದು. ಈಗ ನೋಡಿ ಕಾಂತಪ್ಪ ಅವರೇ ಕೇಳಿ ಇಲ್ಲಿ ನೋಡಿ, ಈಗ ಅಲ್ಲಿರುವ ಒಂದು ಪರಿಸ್ಥಿತಿ ನಮ್ಗೆ ನೋಡ್ಲಿಕ್ಕೂ ತುಂಬಾನೇ ಒಂದು ಕಷ್ಟಕರವಾದ ಒಂದು ಇದಿದೆ. ಯಾಕಂದ್ರೆ ಅಲ್ಲಿ ನಿಮ್ಮ ಕ್ಯಾಮರಾ ಕೂಡ ಒಳಗೆ ಹೋಗ್ತಿದೆ, ನಮ್ಮ ಈ ಕೊಳವೆ ಬಾವಿ ಒಳಗೆ ಕ್ಯಾಮರಾ ಕೂಡ ಹೋಗ್ತಿದೆ. ನೋಡಿ ಈಗ ಆ ವಿಡಿಯೋವನ್ನು ನಂಗೆ ತೋರಿಸ್ತಿದ್ದಾರೆ. ಒಂದು ಕ್ಯಾಮರಾ ಹೋಗ್ತಿರುವಾಗ ಆ ನಾಯಿ ಮುಖ ಕಾಣ್ತೀರ, ಮುಖವ
ಅದು ಹಿಂಭಾಗದ ಒಂದು ನಂಗೆ ಗೊತ್ತಿಲ್ಲ ಏನಂತ, ಅದು ನಂಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ರಿಪೋರ್ಟರ್ ಅವರೇ? ಮುಖ ಕಾಣ್ತಿದ್ಯಾ, ಅದು ಬಾಲ ಕಾಣ್ತಿದ್ಯಾ, ಅದೇನಂತ ಗೊತ್ತಿಲ್ಲ. ಮುಖವೇ ಅದು. ಹೌದಾ? ಹೌದೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಮುಖ ನಮ್ಗೆ ಈಗ ಆಲ್ರೆಡಿ ನಮ್ಗೆ ಫಸ್ಟ್ ಸಿಕ್ಕಿದೆ, ಈಗ ಮೇಲೆ ಬರ್ತಿದೆ. ಮುಖ ಕಾಣಿಸ್ಕೊಂಡ್ರು ನಾವ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸಿಕ್ಕಿದ ಮೇಲೆ ಇಡೀ ಜೀವ ಸಿಗ್ಬೇಕು. ಮುಖ ಸಿಕ್ಕಿದ್ರೆ ಖಾಲಿ 2 ತುಂಡು ಅಕ್ಕಿ ಕಾಳು ಹಾಕ್ಬಹುದು ಅಷ್ಟೇ. ಮತ್ತೆ ಅದು ಬದುಕುವ ಯಾವುದು ಇದು ಕಾಣ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಅದು ಮಧ್ಯಮನೆ ಬೊಗ್ಗಿ ಕೂಡ ಅದು ಒಂದು ಸಾಂಕ್ರಾಮಿಕ ರೋಗದಿಂದ ಬಳಲ್ತಿತ್ತು. ಅದು ರೋಗ ಇದಕ್ಕೆ ಬರುವ ಸಂಬಂಧ ಕೂಡ ಕಾಣಿಸ್ತಿದೆ. ಹಾಗಾಗಿ ಅದರದ್ದು ರೋಮ ಎಲ್ಲ ತಾಲಿ ಹೋಗಿದೆ ಮೊದಲು. ಅದು ರಿಪೋರ್ಟರ್ ಅವರೇ, ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಚಾಟಿವೆ ತರ್ಕಂಜಿಟಿವಿ ಇದಾಯ ಪರ್ಪನ ಅಲೋ ರಿಪೋರ್ಟರ್ ಅವ್ರೆ, ಏನಾಯ್ತು? ಅಲ್ಲ ಚಾಟಿವಿ ಅಂತ ಕೇಳ್ತಿದ್ದಾರೆ ರಿಪೋರ್ಟರ್ ಅವರೇ. ಕೈಕಾರ್ ಬೋಲ್ತವಾಡೆ ರಿಪೋರ್ಟರ್ ಅವ್ರೆ ಕೇಳ್ತಿದ್ಯಾ? ಕೇಳ್ತಿದ್ದೆ. ಓಕೆ ಕಾಂತಪ್ಪ ಅವರೇ, ಈಗ ಏನಪ್ಪ ವಿಶೇಷ ಅಂದ್ರೆ ಈಗ ನೋಡಿ, ಇವತ್ತು ಕೊಳವೆಬಾವಿಯಲ್ಲಿ ಈಗ ತುಂಬಾ ಏರಿಯಾದಲ್ಲಿ ಕೊಳವೆಬಾವಿ ಎಲ್ಲ ಓಪನ್ ಇದೆ. ಇದ್ರ ಬಗ್ಗೆ ಇನ್ನು ಆ ಜನರ ಒಂದು ಇದು ಏನ್ ಹೇಳ್ತಾರೆ? ಅದ್ರ ಬಗ್ಗೆ ಜನರು ಯಾವ ತರ ಇದು ಮಾಡ್ತಾ ಇದ್ದಾರೆ? ಅಲ್ಲಿ ಆ ನಾಯಿಯಲ್ಲಿ ಬಿದ್ದಿದೆ, ತುಂಬಾ ಜನರು ಕೂಡ ತುಂಬಾನೇ ಬೇಜಾರದಿಂದ ಇದ್ದಾರೆ ಅಲ್ವಾ? ಹೌದಪ್ಪ, ಹೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಜನರು ತುಂಬಾ ಆಕ್ರೋಶದಿಂದ ಇದ್ದಾರಾ ಹೇಗೆ? ಆಕ್ರೋಶ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾಯಿ ಬಿದ್ದದ್ದೇ ಒಳ್ಳೇದಾಯ್ತು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕೆಲವೊಮ್ಮೆ ಒಂದು ಮಗು ಬೀಳ್ತಿದ್ರೆ ಈಗ ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಸತ್ಯ ಹೋಗ್ಬೇಕಲ್ಲ. ಈಗ ಸೀಕಿನದ್ದೇ ನಾಯಿ ಬಿದ್ದದ್ದು. ಒಂದು ವೇಳೆ ಸತ್ರು ಕೂಡ ಈ ಬದಿಯಿಂದ ಮಣ್ಣು ಇದ್ದಾರಲ್ಲ, ಆ ಮಣ್ಣನ್ನು ತೆಗ್ದು ಈ ಮೈಗೆ ಹಾಕುದು, ಅಲ್ಲಿ ಶವ ಸಂಸ್ಕಾರ ಕೂಡ ಆಗ್ತಾ ಇದೆಲ್ಲ. ಹಾಗೆ ಆದ್ರೂ ಕೂಡ ಒಂದು ಜೀವವೇ. ರಿಪೋರ್ಟರ್ ಅವರೇ, ಸಾಕ ಈಗ ಅಲ್ಲ ಸಾಕಲ್ಲ, ಸ್ವಲ್ಪ ನಂಗೆ ಇನ್ನಷ್ಟು ಡೀಟೇಲ್ಸ್ ಬೇಕಿದೆ. ಅಲ್ಲಿ ನೋಡಿ, ಈಗ ಒಂದು ನಮ್ಮ ಕ್ಯಾಮರಾ ಹೋಗ್ತಾ ಇದೆ. ನನ್ಗೆ ಇಲ್ಲಿ ಅಲೋ ನಾತದಲ್ಲಿ ಯಾರು ನಿಲ್ಲುದು? ಅಲೋ ರಿಪೋರ್ಟರ್ ಅವರೇ, ಕೇಳ್ತಿದ್ಯಾ? ಕೇಳ್ತಿದ್ದೆ. ನೋಡಿ ರಿಪೋರ್ಟರ್ ಅವರೇ, ಈಗ ಕೆಳಗೆ ನಮ್ದು ಒಂದು ಕ್ಯಾಮರಾ ಹೋಗ್ತಿದೆ. ಕ್ಯಾಮರಾ ಹೋಗ್ತಿರುವಾಗ ಅಲ್ಲಿ ಕ್ಯಾಮರಾ ಅಲ್ಲಿ ಕಾಣ್ತಿದೆ ನೋಡಿ, ನಾಯಿದೊಂದು ಮುಖ ಕಾಣ್ತಿದೆ. ಅದಕ್ಕೆ ನೀವು ಅಲ್ಲಿರುವ ಒಬ್ಬ ಹುಡುಗ ಒಂದು ಚಾಕ್ಲೇಟ್ ಹಾಕ್ತಿದ್ದೇನೆ ನಾಯಿಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಚಾಕ್ಲೇಟ್ ನಾಯಿ ತಿಂತಿದ್ಯಾ ಇಲ್ಲ ಬಿಸಾಡ್ತಿದ್ಯಾ ಹೇಗೆ? ಅದೆಲ್ಲ ಹಾಕ್ಲಿಕ್ಕೆ ಬಿಡಬಾರ್ದು. ಯಾಕಂದ್ರೆ ಅಲ್ಲಿ ಚಾಕ್ಲೇಟ್ ಅದರ ಬಾಯಿಗೆ ಸಿಕ್ಕಿದ್ರೆ ಒಳ್ಳೇದು. ಒಂದು ವೇಳೆ ಅದರ ಮೈಗೆ ಬಿದ್ರೆ ಅದಕ್ಕೆ ಪಾಪ ಅಲ್ಲಾಡ್ಲಿಕ್ಕೆ ಆಗುದಿಲ್ಲ. ಅದು ಮೈಗೆ ಬಿದ್ರೆ ಅಲ್ಲಿ ಪಿಜಿನ್ ಎಲ್ಲ ಬರುದಿಲ್ವಾ? ಬಾಸ್ ಎಲ್ಲ ಅವ್ರಿಗೆ ಸಿಬ್ಬಂದಿ ವರ್ಗದವರಿಗೆಲ್ಲ ಎಂತಕ್ಕೆ ಅಲ್ಲಿ ಪೆತ್ತ ಕಾಯ್ಲಿಕ್ಕೆ ಇರುದಾ? ಅಲ್ಲ, ಇಲ್ಲಿ ನೋಡಿ ಇವ್ರೆ ರಿಪೋರ್ಟರ್ ಅವರೇ, ಅಲ್ಲಿ ಪಿಜಿನ್ ಇಲ್ಲ ಅಂತ ನೀವು ಯಾವ ದೃಷ್ಟಿಯಲ್ಲಿ ಹೇಳ್ತೀರಿ? ಅಲ್ಲಿಗ ನೋಡಿ ಅಷ್ಟು ದೊಡ್ಡ ಇಲ್ಲ ಅಂತ ಹೇಳಿದ್ದಲ್ಲ ಮಾರೆ ಪುಣ್ಯಾತ್ಮ. ಅಲ್ಲಿ ಚಾಕ್ಲೇಟ್ ಬಿದ್ರೆ ಪಿಜಿನ್ ಬರ್ತದೆ. ಓಹೋ, ಹಾಗೆ ರಿಪೋರ್ಟರ್ ಅವರೇ, ನಮ್ಗೆ ಗೊತ್ತಾಯ್ತು. ಈಗ ಅಲ್ಲಿರುವ ಪೊಲೀಸ್ ನೋಡಿ, ನಿಮ್ಗೆ ಪಿಜಿನ್ ಇದ್ದು ಇನ್ನೊಂದು ವಿಷಯ ಹೇಳ್ತೇನೆ. ನಾವು ತೀಪೆ ಪಡ್ಕೆ ಇರುವವರು ಪಡ್ಕೆ ಮಾಡಿದ್ರೆ ಕೂಡ ಅಲ್ಲಿ ಪಿಜಿನ್ ಬರ್ತದೆ. ಇನ್ನು ಚಾಕ್ಲೇಟ್ ಬಿಡ್ತದ ಅದು. ಇದು ತೀಪೆ ಪಡ್ಕೆ ಅಂದ್ರೆ ಶುಗರ್ ಅಲ್ವಾ ಸರ್ ರಿಪೋರ್ಟರ್ ಅವರೇ? ಹೌದಲ್ವಾ? ಹಾಗೆ ಅದಂದ್ರೆ ನಮ್ಗೆ ಕೆಲವರ ಅರ್ಥ ಆಗಲ್ಲ. ಹಾಗಾಗಿ ನೋಡಿ, ಈಗ ನಮ್ಗೆ ಈಗಾಗಲೇ ಒಂದು ಬಂದಿರುವ ಒಂದು ಬೆಚ್ಚ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ನಮ್ಮ ಚಾಟಿವಿ ನ್ಯೂಸ್ಗೆ ಒಂದು ಬೆಚ್ಚ ಸುದ್ದಿ ಅಂದ್ರೆ, ಈಗ ನಾವು ಒಂದು ಕೊಳವೆಬಾವಿಗೆ ಒಂದು ನಾಯಿ ಬಿದ್ದದ ಒಂದು ಬೆಚ್ಚ ನ್ಯೂಸ್ ಅಂತಾನೆ ಹೇಳ್ಬೋದು. ನೀವು ಅಲ್ಲಿ ಯಾವ ತರ ಕೆಲಸ ಮಾಡ್ತಿದ್ದೀರಿ? ನಾನು ಎಂತ ಕೆಲಸ ಮಾಡೋದು ಮಾರ, ನನ್ನ ನಾತದಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿಗ ನಮ್ಮ ಜನರು ಯಾವ ತರ ಆಕ್ರೋಶದಿಂದ ನೀವು ಜನರ ಈಗ ನೋಡಿದ್ರಲ್ಲ, ಜನರಿಗೆ ನಾಯಿದ್ ಮಂಡೆ ಬೆಚ್ಚಿಲ್ಲ. ನಾನು ಯಾವ ಟಿವಿ ಅಂತ ಮಂಡೆ ಬೆಚ್ಚ ಅವ್ರಿಗೆ. ಮತ್ತೆ ನಿಮ್ ಜೊತೆ ಒಬ್ರು ಸೆಲ್ಫಿ ತೆಗೆಯುವ ಅಂದಾಜಲ್ಲಿ ಕೂಡ ಇದ್ರಲ್ವಾ? ಅವನನ್ನ ಅಲ್ಲಿ ಆಚೆ ದೂಡಿ ಬಂದದ್ ನಾನು. ಎಂತ ಸೆಲ್ಫಿಯ ಕುಲ್ಪಿಯ ಇಲ್ಲಿ ರಿಪೋರ್ಟರ್ ಅವರೇ, ರಿಪೋರ್ಟರ್ ಕಾಂತಪ್ಪ ಅವರೇ, ರಿಪೋರ್ಟರ್ ಕಾಂತಪ್ಪ ಅವರೇ ಕೇಳ್ತಿದ್ಯಾ? ನೀವೀಗ ಆನ್ಲೈನ್ ಅಲ್ಲಿ ಇದ್ದೀರಿ, ಈಗ ವಾಟ್ಸ್ಆಪ್ ಅಲ್ಲ ಆನ್ಲೈನ್ ಅಲ್ಲಿ ಇದ್ದೀರಿ. ಈಗ ನೋಡಿ ರಿಪೋರ್ಟರ್ ಅವರೇ, ಗೊತ್ತಾಗುದಿಲ್ಲ. ರಿಪೋರ್ಟರ್ ಅವ್ರೆ ಕೇಳ್ತಿದ್ಯಾ? ಕೇಳ್ತಿದ್ದೆ. ರಿಪೋರ್ಟರ್ ಅವರೇ ನೋಡಿ, ಇಲ್ಲಿ ನೋಡಿ ಕಾಂತಪ್ಪ ಅವರೇ, ಈಗ ಅಲ್ಲಿ ನಾಯಿ ಒಂದು ಕೊಳವೆಬಾವಿಗೆ ಬಿದ್ದು ತುಂಬಾನೇ ಒಂದು ಕಷ್ಟ ಪಡ್ತಿದೆ. ಆದ್ರೆ ಅಲ್ಲಿ ಆ ನಾಯಿಗೆ ಉಸಿರಾಟದ ಏನಾದ್ರೂ ತೊಂದರೆ ಇದೆಯಾ? ಉಸಿರಾಟದ ತೊಂದರೆ ಇಲ್ಲ. ನೀವು ಹೇಗೆ ಹೇಳ್ತೀರಿ? ಯಾಕೆ ಅಂದ್ರೆ ನಾನು ನೋಡಿದೆ, ಅದು ಸಣ್ಣ ಮಕ್ಕಳಿದ್ದಾರಲ್ಲ, ಅವರು ಒಂದು 4 ಪುಗ್ಗ ಮಾಡಿ ಅಲ್ಲಿ ಕೆಳಗೆ ಬಿಡ್ತಿದ್ದಾರೆ. ಅದು ಪುಗ್ಗ ಕೆಳಗೆ ಹೋಗಿ ಹೊಡಿತದೆ ಅಲ್ಲ, ಆಗ ಅಲ್ಲಿ ಇದು ಗಾಳಿ ಎಲ್ಲ ಬರ್ತದೆ ಅಲ್ಲಿ. ಓಕೆ ರಿಪೋರ್ಟರ್ ಅವರೇ, ತುಂಬಾನೇ ಧನ್ಯವಾದ ಈ ಒಂದು ದೊಡ್ಡ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಕ್ಕೆ. ಅಂಡ್ ನೀವು ಇನ್ನಷ್ಟು ಅಲ್ಲಿ ಗಾಡಿ ಕಳಿಸಿ ಆಯ್ತಾ? ಅಲ್ಲಿ ಯಾರೋ ಬರ್ತಿದಾರೆ ನೋಡಿ ರಿಪೋರ್ಟರ್ ಅವರು, ಏನದು
ಎಂಚಿನ ಸಿಗೋತ ಕಷ್ಟ ನೀವು ಅಲ್ಲಿ ಆನ್ಲೈನ್ ಅಲ್ಲಿ ಇದ್ದೀರಿ, ನೀವು ಆ ಥರ ವರ್ತಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ರಿಪೋರ್ಟರ್ ಕಾಂತಪ್ಪ ಅವರೇ, ಇನ್ನಷ್ಟು ಡೀಟೇಲ್ಸ್ ಕೊಡಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚಾಟಿವಿ ನ್ಯೂಸ್ನಲ್ಲಿ ಒಂದು ಹೊಸ ದೊಡ್ಡ ನ್ಯೂಸ್ ಬಂದಿದೆ. ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಊರಿನ ಜನರು. ಆ್ಯಂಡ್ ಇವತ್ತು ಈಗ ಒಬ್ಬರು ನಮಗೆ ಮಾಹಿತಿ ಕೊಡಲಿಕ್ಕೆ ಅಲ್ಲಿರುವ ಊರಿನ ಗಣ್ಯ ವ್ಯಕ್ತಿ ಸಂಕಪ್ಪ ಇದ್ದಾರೆ. ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಆ್ಯಂಡ್ ಈ ಕೊಳವೆ ಬಾವಿಗೆ ನಾಯಿ ಬಿದ್ದದ್ದು ಹೇಗೆ, ಇದ್ರ ಬಗ್ಗೆ ನಮ್ಮ ಸಂಕಪ್ಪನವರಿಗೆ ಯಾವ ಥರ ಅದ್ರ ಬಗ್ಗೆ ಇದಿದೆ ಅಂತ ಕೇಳೋಣ. ನಮ್ಮ ಅಲ್ಲಿ ರಿಪೋರ್ಟರ್ ಇನ್ನೊಬ್ರು ಇದ್ದಾರೆ. ರಿಪೋರ್ಟರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಅಲ್ಲಿರುವ ನಮ್ಮ ಸಂಕಪ್ಪ ಇದ್ದಾರೆ, ಊರಿನ ಗಣ್ಯ ವ್ಯಕ್ತರು. ಅವ್ರ ಜೊತೆ ನೀವಿದ್ದೀರಿ, ಈಗ ಅವ್ರ ಜೊತೆ ಏನಾದರೂ ಮಾತಾಡ್ಬೋದಾ? ಬನ್ನಿ ವೀಕ್ಷಕರೇ, ಇವತ್ತು ಏನು ಇಲ್ಲಿ ನಮ್ಮ ಒಂದು ಸಂಕಪ್ಪನವರ ಗ್ರಾಮದಲ್ಲಿ ಒಂದು ನಾಯಿ ಕೊಳವೆ ಬಾವಿಗೆ ಸಿಕ್ಕಿ ಹಾಕೊಂಡಿದೆ. ಅದು ಗಂಭೀರ ಪರಿಸ್ಥಿತಿಯಲ್ಲಿದೆ. ಆ ಬಗ್ಗೆ ಗ್ರಾಮದ ಗಣ್ಯ ವ್ಯಕ್ತಿಯಾದಂಥ ಸಂಕಪ್ಪನವರು ಏನು ಹೇಳ್ತಾರೆ ಕೇಳೋಣ. ಸಂಕಪ್ಪನವರು, ಇದು ನಾಯಿಯ ಪರಿಸ್ಥಿತಿ ಹೇಗೆ ಆಯ್ತು ಇಲ್ಲಿ? ನಾಯಿ ಪರಿಸ್ಥಿತಿ ಅಂದರೆ, ನಾನು ಇದು ರಾಜಕೀಯ ವ್ಯಕ್ತಿಯವರ ಹತ್ರ ತುಂಬ ಸರ್ತಿ ಮಾತಾಡಿದ್ದೇನೆ. ಈ ವಿಷಯಕ್ಕೆ ನಾನು ಪ್ರತಿಭಟನೆ ಕೂಡ ಮಾಡಿದ್ದೇನೆ. ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಮಾಡಿದ್ದೇನೆ, ನಾನು ನುಪ್ಪು ನೀರೆಲ್ಲ ಬಿಟ್ಟು ಇಲ್ಲಿ ಸಪರಗಟ್ಟಿ ಹೋಗಿದ್ದೆ. ನಾಯಿ ಸಲುವಾಗಿ? ಹೌದು, ನಾಯಿ ಸಲುವಾಗಿ. ನಾಯಿಯನ್ನು ಬಿಡುವುದಿಲ್ಲ ನಾನು, ಮತ್ತೆ ಮನುಷ್ಯರನ್ನು ನಾನು ಬಿಟ್ಟು ಕೊಡ್ತೇನಾ? ಇಲ್ಲಲ್ಲ, ಕೆಮ್ಮಲದಲ್ಲಿ ಸರಿ ಇಲ್ಲತ್ತ ನೀರು ಬಿಟ್ಟಿರಲ್ಲ ಬೋಡ ಬಣ್ಣ ನೀರು ಬಿಡ್ತಾರೆ. ಅಲ್ಲ, ನಾಯಿ ಬಗ್ಗೆ ನಾಯಿ ಒಂದು ಎಷ್ಟು ನಿಯತ್ತಿನ ನಾಯಿ ಅಂದರೆ, ಅದು ನಮ್ಗೆ ನಾಯಿ ಇಲ್ಲಿಯ ಪರಿಸರದಲ್ಲಿ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ತಾ ಬರ್ತಿತ್ತು. ಯಾರು ಕೂಡ ಮೂತ್ರಶಂಕೆ ಮಾಡದಾಗಿ ಹಾಗೆ. ಆದರೂ ಕೂಡ ಇಲ್ಲಿಯ ಜನರು ಸರಿ ಇಲ್ಲಪ್ಪ. ನನ್ನೊಬ್ಬನನ್ನು ಬಿಟ್ಟು ಮತ್ತೆ ಯಾರಿಲ್ಲಿ ಸರಿ ಇಲ್ಲ. ಅಂದರೆ ಸಂಖ್ಯೆ ಮಾಡೋ ಕೈವಾಡ ಸಂಖ್ಯೆಗಿಂತ ಇಲ್ಲಿ ಮೂತ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲಿ ಮೂತ್ರ ಸಂಖ್ಯೆ, ಇಲ್ಲಿ ನಿಮಗೆ ನಿಲ್ಲಿಕ್ಕೆ ಆಗ್ತದ? ಅದು ಸರಿ ಅಲ್ವಾ? ಮತ್ತೆ ಇಲ್ಲಿ ಎಷ್ಟರ ಮಟ್ಟಿಗೆ ಕಷ್ಟ ಅಂದರೆ, ಕೆಲವು ಮನೆಯಲ್ಲಿ ನುಪ್ಪು ನೀರಿಲ್ಲ. ಅಂಥವರ ಮನೆಗೆ ನಾನು 1 ರೂಪಾಯಿಯಿಂದ ತಂದಂಥ ಅಕ್ಕಿ ಎಲ್ಲ ಇವರಿಗೆಲ್ಲ ಪ್ರತಿ ವಾರ ಎಲ್ಲ ಹಂಚುತ್ತಾ ಇರ್ತೇನೆ. ಪ್ರತಿ ವಾರಕ್ಕೆಲ್ಲ ಹಂಚುತ್ತಾ ಇರ್ತೇನೆ. ಇದಕ್ಕೆ ಬೈದರ ನಾಯಿ ವಿಷಯಕ್ಕೆ ಹೇಗೆ? ನಾಯಿ ವಿಷಯ ಅಂದ್ರೆ, ನಾಯಿ ಬುರ್ದಿನಿ. ನಾಯಿಯು ಅದು ಸಪುರ ಉಗ್ಗೆಲ್ಲಿ ಇರ್ತದಲ್ಲ, ಕೊಳವೆ ಬಾವಿಗೆ ಬಿದ್ದಿದೆ. ಅದಕ್ಕೆ ಇವರೆಂತ ಮಾತಾಡ? ಇವರು ಅದರ ಬಗ್ಗೆ ಕೇಳಿ ಯಾಕೆ ಬೀಳಿದ್ದಂತ ನನ್ನ ಹತ್ರ ಬಿದ್ದಂತ ನಿಮ್ಮ ಹತ್ರ ಕೇಳಿದ್ರೆ ಆಗ್ತದ ಮಾರ್ರೆ? ಹೌದು, ನೀವು ನಾಯಿಯ ಪೋಷಕರ? ಇಲ್ಲಿ ಪೋಷಕರಲ್ಲ, ಗ್ರಾಮದ ಗಣ್ಯ ವ್ಯಕ್ತಿಗಳಲ್ಲ. ಎಂತ ಅವಸ್ಥೆ ಮಾರ್ರೆ! ನಾಯಿ ಬಿದ್ದದ್ದು. ನಾಯಿ ನೋಡಿ, ನಾಯಿ ಒಂದು ಅದು ಇಲ್ಲಿ ಆಚೆ ಓಡಾಡ್ತಿರುವಂತದ್ದು ನಾಯಿ ಒಂದು ಕೊಳವೆಗೆ ಬಿತ್ತು. ಅದಕ್ಕೆ ನಮ್ಮ ಸಂಕಪ್ಪನವರು ಎಂತ ಮಾಡ್ಲಿಕ್ಕೆ ಆಗ್ತದೆ ಮಾರ್ರೆ? ಅಲ್ಲ, ಸಂಕಪ್ಪನವರು ಕೆಲಸ ಇಲ್ವಾ ಬೇರೆ ಹೇಸಿಗೆಲ್ಲಿ ಅದು ಅಲ್ವಾ? ನೋಡಿ, ಇನ್ನೊಂದು ವಿಷಯ ಹೇಳ್ತೇನೆ. ಈಗ ಮನೆಯಲ್ಲಿ ಒಂದು ಮಕ್ಕಳನ್ನು ಸಾಕ್ತಾರೆ. ಅವರು ನೋಡಿ, ಇಲ್ಲಿ ರೋಡಿನಲ್ಲಿ ಬೈಕೆಲ್ಲ ಬಿಟ್ಕೊಂಡು ರಸ್ತೆಯಲ್ಲಿ ಎಲ್ಲ ಅಪಘಾತ ಎಲ್ಲ ಆಗುದು ಸಹಜ. ಇದು ಸಮಾಜದ ನಿಯಮ. ಹೌದು, ಅಪಘಾತ ಆಗುವುದಕ್ಕೆ ನಾವೆಲ್ಲ ಹೊಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದನ್ನೆಲ್ಲ ಸೊಂಟಕ್ಕೆ ಕಟ್ಟಿಕೊಂಡು ಸುತ್ತ ಬರ್ಲಿಕ್ಕೆ ಆಗ್ತದ? ಇಲ್ಲಪ್ಪ. ಆದ್ರೂ ಆ ನಾಯಿಯ ಬಗ್ಗೆ ಕಾಳಜಿ ಇತ್ತು. ಎಂತ ಮಾಡುದು? ಬಂದದ್ದು ನಮ್ಮದ್ದು, ಹೋದದ್ದು ನಮ್ಮದಲ್ಲ. ಏನದು? ಎಂತದೇ ಬರಲಿ, ಬಂದ್ರೆ ಮಾತ್ರ ನಮಗೆ, ಹೋದ್ರೆ ಅದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾವು ಅದಕ್ಕೆ ಸರ್ಕಾರದಿಂದ ಪರಿಹಾರ ತಕೊಂಡು ಡಿಮ್ಯಾಂಡಿಗೆ ಒಂದು ಕಮ್ಮಿಯಿಂದ ಕಮ್ಮಿ ಅಂದ್ರೆ ಅದು ಡಾಬರ್ ಮ್ಯಾನ್ ಅಂತ ನಮಗೆ ಕೇಳಿ ಬಂದಿದೆ. ಆ ಸಮಯದಲ್ಲಿ ಒಂಚೂರು ಬಾಯಿ ಮುಚ್ಚುವರ. ಆ ಸಮಯದಲ್ಲಿ ಆ ನಾಯಿಗೆ ಒಂದು 10-15 ಸಾವಿರ ಕೊಟ್ಟು ಎಂಚಿ ಕರಕರಿ ಮಾರಿ ಸಾವು. ಸಮಾಧಾನದಿಂದ ನಾಯಿ ಬಗ್ಗೆ ನಾಯಿ ಸಾಯ್ದಿನ ಮಂಡೆ ಬೆಚ್ಚಡುಲ್ಲೆ ಮಾರ ಒಕ್ಕಡೆ ಬೆತ್ತು ಕರಕರಿ ಗೆದ್ದಾಕ್ತುಲ್ ನಿಕಲಿ ಊರು ರೇಷನ್ ಕಾರ್ಡ್ ಪುದರ್ಲದ ಅಂತ ಲೆಕ್ಕ ಮಾಡ್ತಾ ಬಾಡೆ. ನೋಡಿ, ನಾನು ಎಲ್ಲಿದ್ದೆ?
ಅದೇ ಪರಿಹಾರ ಪರಿಹಾರ ಅಂದ್ರೆ ಆ ನಾಯಿಗೆ ತಗೊಳ್ಳುವಾಗ ಒಂದು 7-8 ಸಾವಿರ ತಕೊಂಡು ಅದಕ್ಕೆ ದಿವಸ ಪೆಡಿಗಿರಿ ಎಲ್ಲ ಹಾಕಿದ್ದಾರೆ. ಪೆಡಿಗಿರಿ ಅಂದ್ರೆ ಅದು ಕುರ್ಲಿನ ಟೈಪ್ ಅಲ್ಲಿ ಎಲ್ಲ ಬರ್ತದೆ, ಕಲರ್ ಬೇರೆ ಅದೆಲ್ಲ ಹಾಕಿ 8 ಸಾವಿರ ನಿಗಲ್ಲದ ನಾಯಿ ಹೋತನು ನಿಗಲ ಗೊತ್ತಾಯ್ತು. ನಾಯಿದ ಕಡೆ ಅಲ್ಪ ಅವರ ತಂಬಿ ಆ ನಾಯಿ ಬೂರ್ ನೆಡ್ದೆ ನಿಗಲ್ ಬೂರ್ ಸೈದು ಹೊರಟಲ್ಲ ಇದ್ದೆ. ನಂಗೆ ಎಷ್ಟು ದುಃಖ ಆಗ್ತದೆ ಗೊತ್ತ. ನನ್ನ ಮನೆಯಲ್ಲಿ ನಾನು ಒಂದು 4 ತುಂಡು ಮೀನು ತಿಂದ್ರೆ 3 ತಿಂಡಿದ್ದು ಮುಳ್ಳು ತೆಗೆದು ಅದಕ್ಕೆ ಹಾಕ್ತಿದ್ದೆ ಗೊತ್ತಾಯ್ತು. ಮತ್ತೆ ನನಗೀಗ ಮೀನು ತಿನ್ನೋದು, ನಾನೀಗ ಮೀನು ತಿನ್ನೋದಾದ್ರೆ ನಾನೀಗ ಮೀನು ತಿನ್ನೋದೇ ಬಿಟ್ಟು ಬಿಡ್ತೀನಿ. ಹೌದೌದು, ನಾನಿನ್ನು ಮಾಂಸವೇ ತಿನ್ನೋದು. ಆದ್ರೂ ನಾಯಿ ಎಲ್ಲೂ ಹೋಯ್ತು ಕೋರ್ದಬಾರ್ದು. ನಿನ್ನೆ ಎಲ್ಲೂ ಮಾಡೋದು ನಿತ್ತನ ಜಾಸ್ತಿ ಬರ್ತಾರೆ, ನಿನ್ನನ್ನು ಮಾಸ ಮಾಡ್ತ ನಿನ್ನೆ ಎಲ್ಲೂ ಮಾಡುವ ಅಂಶನೇ ಬರ್ತಾರೆ. BP ಎಲ್ಲ ಅಯ್ಯೋ ಏನು ಯಾರು ಓಟು ಸುದ್ದ ನಮಗೆ ಸೈಟ್ ಹೋಗ್ತಾನೆ ಪೋಪ ನಿಜ ಮುತ್ತುದು ಅಲ್ಲ ಸಂಕಪ್ಪನವ್ರೆ. ಅಯ್ಯೋ ನೋಡು ಇಲ್ಲಿ ಗ್ರಾಮದಲ್ಲಿ ನಟ್ಟೊಲ್ಲೆ ತಂಬೆ ಟಿವಿ ದರಗ ತಾಗಲಿಕ್ಕೆ ಮಗಳು ನಟ್ಟಂಗ್ಲತ್ತು ಮಗಳು. ಈಗ ನಿಮ್ಮ ನಾಯಿ ಏನು? ನಮ್ಮ ನಾಯಿ ಅಲ್ಲ, ಅವರದ್ದು ನಾಯಿ. ಅಂದ್ರೆ ನನ್ನ ನಾಯಿ ಇದ್ದ ಹಾಗೆ ಅಲ್ಲ, ಹೆಚ್ಚು ಅವರದ್ದು ನಿಮ್ಮದಿದ್ದ ಹಾಗೆ. ಹೌದೌದು. ಅಲ್ಲ ಸಮಸ್ಯೆ ಇತ್ತೆ ಪಾತೆರ್ ದಿವಸ ಒಂದುಲ್ಲ ರಾತ್ರಿ ನಾಯಿನ ಮಿತ್ತಿದೆಪ್ಪನದಲ್ಲ ಮಿತ್ತಿದೆರ್ಪರಿ ಯಾನ್ ಏರ್ ಮಾರೆ ಮಿತ್ತಿದೆರ್ಪರಿ ಅವು ಈಚೆ ಅಟ್ಟಿಲ್ ಉಂಡದ ಅಟ್ಟಿಲ್ ಮಲ್ಪುನಾಗ್ಲೇ ಅಟ್ಟಿಲ್ ಮಲ್ತಿಂಡೆ ಏನಂತೀರಿ ನೀವು? ಈಗ ಊಟ ಮಾಡುವವರೇ ಮಾಡಿದ್ರೆ ಒಳ್ಳೇದದು. ಅದು ಗೊತ್ತಿಲ್ಲದವ್ರು ಊಟ ಮಾಡ್ಲಿಕ್ಕೆ ಅಡಿಗೆ ಮಾಡ್ಲಿಕ್ಕೆ ಹೋದ್ರೆ ಅದು ಅಡಿಗೆ ಸರಿ ಆಗ್ತದೆ? ಆಗುದಿಲ್ಲ. ನಾವು ಆಗದಿಂದ ಬಂದು ನೋಡ್ತಿದ್ದೇವೆ, ನೀವು ಇವ್ರ ಹತ್ರ ಮಾತಾಡ್ತಾ ತ್ವರಪಟ್ಟು ಕಟ್ತಾ ಇದ್ದೀರಲ್ಲ, ಆ ನಾಯಿಯಲ್ಲಿ ಸ್ವಲ್ಪ ಜೀವ ಇದ್ರೆ ಅದನ್ನು ತೆಗೆಯುವ ಪ್ರಯತ್ನ ಮಾಡಿ. ಅಲ್ಲಿ ಹತ್ರ ಮಾತಾಡಿಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡು ಏನು ಪ್ರಯೋಜನ? ನಾಯಿಯನ್ನು ಎತ್ತುವಂತ ಒಂದು ಪ್ರಯತ್ನ ನೀವು ಕೊಳವೆ ಬಾವಿಯ ಸೈಡಿಗೆ ಹೋಗಿದ್ದೀರಾ, ಅಲ್ಲಿ ನೋಡಿ, ಅಲ್ಲಿ ಸುತ್ತ 4 ಮರ್ಗಿಲಲ್ಲಿ ಎಲ್ಲ ಒಕ್ಕುತ್ತಿದ್ದಾರೆ. ಅಲ್ಲಿ ಯಾವ ಮರ್ಗಿಲಲ್ಲಿ ಮುಟ್ಟಾಗ್ತದೆ ಅಲ್ಲಿಂದ ಹೋಗಿ ನಾಯಿಯನ್ನು ತೆಗಿತಾರೆಪ್ಪ. ಅಲ್ಲಿ ಎಲ್ಲ ಅಡಿಯಲ್ಲಿ ಎಲ್ಲ ಬಲೆ ಹಾಕಿಟ್ಟಿದ್ದಾರೆ. ಅದು ಬದುಕಿ ಸಿಗುವ ಸಾಧ್ಯತೆ ಇದೆಯಾ ಅಂತ? ಸಾಧ್ಯ ಇದೆ, ಬದುಕಿದ್ರೆ. ನೀವು ಅದಕ್ಕೆ 3 ದಿವಸದಿಂದ ಮೀನು ಕೊಟ್ಟಿರ್ಲಿಲ್ಲ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಮೀನು ನೋಡಿ, ಅಲ್ಲಿ ಮೀನು ಕೊಟ್ರೆ ಒಂದು ವೇಳೆ ಅದರ ಬಾಯಿಗೆ ಸಿಕ್ಕಿದ್ರೆ ಒಳ್ಳೇದು, ಇಲ್ಲದಿದ್ರೆ ಆಚೆ ಈಚೆ ಬಿದ್ರೆ ಅಲ್ಲಿ ಇರುವೆ ಬರುದಿಲ್ವಾ? ಅದರಿಂದ ಮತ್ತೆ ನಾಯಿಗೆ ತೊಂದರೆ ಆಗ್ತದೆ ಅಲ್ವಾ? ಹಾಗೆ ಅದೇ ಒಂದು ನಾಯಿ ಮಿತ್ತು ಬರುವ ನಾಯಿ ಮಿತ್ತು ಬರ್ರಿಗೆ ಎಂಚಿನ ಸಾವು. ನಾಯಿ ಮಿತ್ತು ಬರ್ತದೆ ತಿರ್ತು ಸೈತಂಡ ಅಡಿಗೆ ಕೊಂಪುಗ ಅವಿ ಆತ್ಮ ಮಿತ್ತು ಗೋಪು. ಸಂಗಪ್ಪನವ್ರೆ, ಈ ನಾಯಿ ಬಿದ್ದಿರೋ ಕೊಳವೆ ಬಾವಿನ ಮುಚ್ಚೋ ಯೋಚನೆ ಏನಾದ್ರೂ ಇದೆಯಾ? ಮುಚ್ಚುದು, ಅದು ನಾಯಿ ಎಲ್ಲಿ ಸತ್ರೆ ಅದನ್ನು ಮುಚ್ಚುದು. ನಾಯಿ ಬದುಕಿ ಬಂದ್ರೆ ಅದನ್ನ ನಾಯಿಯನ್ನು ತೆಗೆದು ಆಮೇಲೆ ಮಣ್ಣಾಕಿ ಮುಚ್ಚುದು. ಅಲ್ಲ, ಬದುಕಿ ಬಂದ್ರೆ ಬೇರೆ ನಾಯಿ ಅಲ್ಲ, ನೀನ್ ಇದೆಯಲ್ಲ ಇಲ್ಲಿ ಭೂಮಿಗೆ ದುನ್ನ ನೀನು, ನಿನ್ನ ಅಡಿಗೆ ಹಾಕಿ ಕೊಂಪಿ ಒಂದು ಮೇಲೆ ಶಿಲಾನ್ಯಾಸ ಮಾಡುವ. ಸಂತೋಷ ಸಂಕಪ್ಪನವರು, ಇದುವರೆಗೂ ನಾಯಿ ಬಗ್ಗೆ ತಾವು ಸಾಕಷ್ಟು ಮಾಹಿತಿಯನ್ನು ಕೊಟ್ರೆ ನಮಗೆ ಧನ್ಯವಾದಗಳು. ಇವರಿಗೆ ಈಗ ಧನ್ಯವಾದ ಮಾಡ್ಲಿಕ್ಕೆ ಉಂಟು. ಧನ್ಯವಾದ. ಇದುವರೆಗೆ ಗ್ರಾಮದ ಮುಖ್ಯಸ್ಥರಾದಂಥ ಸಂಕಪ್ಪನವರು ಇಲ್ಲಿ ಏನು ನಾಯಿ ಕೊಳವೆ ಬಾವಿ ಬಗ್ಗೆ ಸಿಕ್ಕಿ ಹಾಕಿಕೊಂಡಿದೆ ಆ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ಮತ್ತೆ ಕಾಳಜಿಯನ್ನು ವ್ಯಕ್ತಿದ್ದು ತಮ್ಮ ಗಮನಕ್ಕೆ ಬಂದಿದೆ. ಇದೇ ಇವತ್ತಿನ ಏನು ಈ ಗ್ರಾಮದಲ್ಲಿ ಈ ನಾಯಿ ಕೊಳವೆ ಬಾವಿಯಿಂದ ಆಚೆ ಬಂದ್ರೆ ಅದನ್ನ ಕೊಳವೆ ಬಾವಿಯನ್ನು ಮುಚ್ಚತಕ್ಕಂಥ ಯೋಜನೆಯು ಸಂಕಪ್ಪನವರಲ್ಲಿದೆ. ಹಾಗೆ ನಾಯಿ ಆಚೆ ಬರ್ತಿದ್ರೆ ಅದನ್ನ ಅಲ್ಲೇ ಮಣ್ಣು ಹಾಕಿ ಮುಚ್ಚಬೇಕಂತ ಯೋಜನೆಯಲ್ಲಿ ಕೂಡ ಗ್ರಾಮದ ಹಿರಿಯಸ್ಥರು ಸಂಕಪ್ಪನವರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸುರೇಶ್, ಟಿವಿ ನ್ಯೂಸ್. ಓಕೆ, ನಾವೀಗ ನೋಡಿದ್ವಿ ಊರಿನ ಒಂದು ಗಣ್ಯ ವ್ಯಕ್ತಿ ಸಂಕಪ್ಪ ಅವರು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಮಾಹಿತಿಯ ಏನಂತ ಗೊತ್ತಿಲ್ಲ, ಕಚ್ಚಾಡ್ತಾ ಇದ್ರು ಅವರೆಲ್ಲ, ಊರೆಲ್ಲ ಒಟ್ಟು ಸೇರಿ ಅಲ್ಲ, ಅಯ್ಯೋ ನಮ್ಗೆ ಕೇಳಿ ಸಾಕಾಯಿತು, ಇದು ನಾಯಿ ಮೇಲೆ ಬರ್ತದ ಇಲ್ವಾ, ಅಲ್ಲ ನಾಯಿ ಅಲ್ಲೇ ಸಾಯ್ತದ, ಅದು ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ. ಸರ್ ರೆಡಿಯಾ? ಸರಿ, ರೆಡಿ. ಹಲೋ, ಹಾಯ್, ನಮಸ್ಕಾರ. ಈಗ 3 ದಿನದಲ್ಲಿ ಒಂದು ದೊಡ್ಡ ಸುದ್ದಿ, ಕೊಳವೆ ಬಾವಿಯೊಳಗೆ ನಾಯಿ ಬಿದ್ದು ತುಂಬಾ ಸುದ್ದಿ ಮಾಡ್ತಿದ್ದೆ. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಜೊತೆ MLA ಬಾಬು ಇವರು ನಮ್ಮ ಜೊತೆ ಇದ್ದಾರೆ. ಇದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ.
ಎಮ್.ಎಲ್.ಎ. ಬಾಬು ಅವರೇ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಈ ಕಾರ್ಯಕ್ರಮದ ಹೆಸರು ಏನಪ್ಪ ಅಂದರೆ ಬಾವಿ ಒಳಗೆ ಬೌ ಅಂತ. ಬೌ ಅಂದರೆ ಈಗ ನೋಡಿ ಕೊಳವೆ ಬಾವಿ ಒಳಗೆ ಬಿದ್ದು ನಾಯಿ ಬಿದ್ದು ತುಂಬಾ ಒಂದು ನ್ಯೂಸ್ ಮಾಡ್ತಾ ಇದೆ. ಯಾಕಂದರೆ 3 ದಿನ ಆಯಿತು, ಇನ್ನೂ ಕೂಡ ನಾಯಿ ಮೇಲೆ ಬರಲಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ಎಮ್.ಎಲ್.ಎ. ಬಾಬು ಅವರೇ? ಇದು ಇವರು ಈ ಊರಿನ ಜನರು ಮೊದಲು ಯೋಚನೆ ಮಾಡಬೇಕಿತ್ತು. ಅಲ್ಲ ನೋಡಿ ಜನರು ಯಾವ ತರ ಅದಕ್ಕೆ ಕಾರಣ ಆಗ್ತಾರೆ ನೋಡಿ. ನಾಯಿ ಬಿತ್ತು ಜನರಿಗೆ ನಾವು ಹಾಕ್ಲಿಕ್ಕೆ ಆಗಲ್ಲ. ಯಾಕೆ ಆಗುದಿಲ್ಲ? ಅವರು ಮಾಡಿದ್ದು ಈಗ ನೋಡಿ, ನಮ್ಮ ಮನೆ ಊಟ, ನಮ್ಮ ಮನೆಯಲ್ಲಿ ಈಗ ಊಟ ಮಾಡ್ಬೇಕಾದ್ರೆ ನಾವು ಅಡಿಗೆ ಮಾಡಿ ಇರ್ಬೇಕು. ನಾವು ಮಾಡಿದ ಅಡಿಗೆಯನ್ನು ನಾವೇ ತಿನ್ಬೇಕು. ಹೌದಪ್ಪ. ಹಾಗೆ ನಾವು ಮಾಡಿದ ಪಾಪವನ್ನು ಕೂಡ ನಾವೇ ತಿನ್ಬೇಕು. ನಾವು ಒಂದು ವೇಳೆ ಪುಣ್ಯವನ್ನು ಮಾಡಿದ್ರು ಕೂಡ ಅದು ಕೂಡ ನಮಗೆ. ನಿಮ್ಗೆ ನಾನು ಮಾಡಿದ ಪುಣ್ಯ ನಿಮ್ಗೆ ಬರ್ತದ? ಈಗ ನೋಡಿ, ನಾನು ಹೋದ ಸಲ ಅವರ ಮನೆಗೆ ಹೋಗಿ ನಾನು ನಾಯಿಯಾಗಿ ನಟ್ಟಿದ್ದೇನೆ. ಅದೇ ಕೇಳ್ಬೇಕಿದ್ದೆ ನೋಡಿ. ಈಗ ಎಮ್.ಎಲ್.ಎ. ಬಾಬು ಅಂತ ಯಾಕೆ ಇಟ್ಕೊಂಡಿದ್ರೆ? ಈಗ ನೋಡಿ, ನಿಮಗೆ ಎಮ್.ಎಲ್.ಎ. ಆಗ್ಲಿಲ್ಲ, ಒಂದು 25 ಸರಿ ನಿತ್ತು ಓಟಿಗೆ ನಿತ್ತು ನೀವು ಫೇಲ್ ಆಗಿದ್ರಿ. ಒಂದು 2 ಓಟಲ್ಲಿ ತುಂಬಾ ಫೇಲ್ಯೂರ್ ಕಂಡಿದ್ರಿ. ಆದ್ರೆ ನೀವು ಎಮ್.ಎಲ್.ಎ. ಬಾಬು ಅಂತ ಯಾಕೆ ಇಟ್ಕೊಂಡಿದ್ರಿ? ಅದೇ ಒಂದು ಮೊದಲ ಪ್ರಶ್ನೆ. ಸೋಲುವವನಿಗೆ ಮಾತ್ರ ಗೆಲುವಿನ ಒಂದು ರುಚಿ ಅರ್ಥ ಆಗುದು. ಕರೆಕ್ಟ್ ನೋಡಿ, ಹಾಗೆ ನಾನು ಇವರ ಮನೆ ಬಾಗಿಲಿ ಹೋಗಿ ನಟ್ಟಿದ್ದೇನೆ. ನಟ್ಟಿದ್ರಿ? ಅದಲ್ಲಪ್ಪ, ಓಟು ನಟ್ಟಿದ್ದೇನೆ. ನನಗೆ ಕೊಡಿ, ನಾನು ನೋಡಿ. ಮತ್ತೆ ಸೋಲುವುದಂತ ನೀವು ಸೋಲೇ ಮೊದಲ ಗೆಲುವಿನ ಒಂದು ಮೆಟ್ಟಿಲು ಅಂತ ಹೇಳ್ಬೇಕು. ಹಾಗೆ ಮತ್ತೆ ನಾನು ಹಾಗೆಲ್ಲ ನಾನು ಯಾವುದೇ ಒಂದು ಕೇಸಲ್ಲಿ ಕೂಡ ಸಿಕ್ಕಿ ಬೀಳಿದವ, ಯಾರಿಗೆ ಕೂಡ ಒಂದು ಬಿಸತಿ ಹಾಕಿದವನ ಅಂತ ಜಾಯಮಾನದವ ನಾನಲ್ಲ. ನೋಡಿ, ನಾನು ನನ್ನನ್ನು ಕರೆದು ನೀವು ಹೀಗೆ ಬಾಯಿ ಮೇಲೆಲ್ಲ ಮಾಡಬಾರ್ದು. ನೋಡಿ, ನಾನು ನಟ್ಟಿದ್ದೇನೆ, ನನ್ಗೆ ಓಟ್ ಹಾಕಿ ಅಂತ ಯಾರಾದ್ರೂ ಹಾಕಿದಾರ? ಇಲ್ಲ. ಅವರು ಮಾಡಿದ್ದು ಈಗ ಅವರು ತಿಂತಿದ್ದಾರೆ. ಆದ್ರೂ ಕೂಡ ಎಮ್.ಎಲ್.ಎ. ಬಾಬು ಅವರೇ, ಇಲ್ಲಿ ನೋಡಿ, ಈಗ ನೋಡಿ, ಈ ನಾಯಿ ಒಂದು ಕೊಳವೆ ಬಾವಿಗೆ ಬಿದ್ದಿದೆ. ಇದರ ಬಗ್ಗೆ 3 ದಿನದಲ್ಲಿ ಒಂದು ದೊಡ್ಡ ನ್ಯೂಸ್ ಆಗ್ತಿದೆ. ಒಂದು ನಾಯಿಯನ್ನು ಮೇಲೆ ಎತ್ತುವ ಪ್ರಯತ್ನ ನೀವು ಮಾಡ್ತಿಲ್ಲ. ನೀವೊಂದು ಊರಿನ ಒಂದು ಗಣ್ಯ ವ್ಯಕ್ತಿ, ಯಾಕೆ ನೀವು ಮಾಡ್ತಿಲ್ಲ? ಯಾಕೆಂದ್ರೆ ನಿಮ್ಮ ಸೈಡ್ ನಲ್ಲಿ ಒಂದು ಜನಬಲ ಇಲ್ವಾ ನೀವು? ಒಂದೊಂದು ಇದಕ್ಕೆ ಹೋಗ್ತೀರಿ, ಓಟ್ ಹಾಕಿ. ಆದ್ರೆ ನೀವು ಈಗ ವಿನ್ ಆಗ್ಲಿಲ್ಲ, ಅದು ಬಿಡಿ. ಆದ್ರೂ ಕೂಡ ಒಂದು ಮಾಡ್ಬೇಕಲ್ಲ. ಒಂದು ವಿಷಯ ನಿಮ್ಮ ಹತ್ರ ಕೇಳಬೇಕು. ನೋಡಿ, ಈಗ ಜನರು ಓಟ್ ಹಾಕ್ಲಿಲ್ಲ, ನಾನು ಏನ್ ಮಾಡ್ಲಿಲ್ಲ. ಜನರು ಓಟ್ ಹಾಕಿದ್ದಾರೆ, ಅವನು ಏನು ಮಾಡಿದ್ದಾನೆ ಅಂತ ನನಗೆ ಆಗ್ಬೇಕು. ನೋಡಿ, ಅವನು ಅಲ್ಲಿಯ ಗಣ್ಯ ವ್ಯಕ್ತಿ. ಈಗ ಒಂದು ವೇಳೆ ನಾನು ಅದು ಮುಚ್ಚಲಿಕ್ಕೆ ಹೋದ್ರೆ ಅದರಲ್ಲಿ ನೀರ್ ಬರ್ತಿದ್ದು, ನೀವ್ ಯಾಕೆ ಮುಚ್ಚಲಿಕ್ಕೆ ಹೋದದ್ದು? ಊರಿಗೆ ನೀರ್ ಬರದಾಗೆ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಮತ್ತೆ ಬರುವ ವರ್ಷ ನನಗೆ ಓಟಿಗೆ ನಿಲ್ಲಿಕ್ಕೆ ಉಂಟಾ? ಇಲ್ಲ, ಇದು ಖಂಡಿತ ಇಲ್ಲ. ಆದ್ರೆ ಕೂಡ ಎಮ್.ಎಲ್.ಎ. ಬಾಬು ಅವರೇ, ನೋಡಿ, ನಾಯಿ ಹಾಗೆ ಉಗ್ಗಲಿಕ್ಕೆ ತಪ್ಪು ಉಂಟು. ನಾಳೆ ನೋಡಿ, ನಾನೀಗ ನಾಯಿಯನ್ನು ಮೇಲೆ ತರುವಾಗ ನನ್ನ ಹತ್ರ ಒಳ್ಳೆ ಪ್ಲಾನ್ ಉಂಟು. ನಾನೀಗ ಪ್ಲಾನ್ ಕೊಟ್ರೆ ಕೂಡ ಒಂದು ವೇಳೆ ನಾಯಿಗೆ ಬರುವಾಗ ಇಷ್ಟು ಸಣ್ಣ ಗಾಯ ಆದ್ರೆ ಸಾಕು, ಅದು ಯಾರು ಕೇಳ? ನಾಳೆ ನನ್ನನ್ನೇ ನೀವೇ ಕರೆದು ಇಲ್ಲಿ ಕೂರಿಸಿ, ನಾಳೆ ವಿನ್ನಾದವರನ್ನು ಇಲ್ಲಿ ಕೂರಿಸಿ ನನ್ನನ್ನು ನಾಚಿಕೆಡಿಸ್ತೀರಲ್ಲ, ಇದಕ್ಕೆ ಯಾರು ಹೊಣೆಗಾರ? ನೋಡಿ ಎಮ್.ಎಲ್.ಎ. ಬಾಬು ಅವರೇ, ಹೇಳಿ. ಈಗ ಊರಿನ ಒಂದು ಜನರು ಏನ್ ಹೇಳ್ತಾರೆ ಅಂದ್ರೆ, ಆ ನಾಯಿಗೆ ಮತ್ತೆ ನಿಮ್ಗೆ ಸಂಬಂಧ ಇದೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನು ಸಂಬಂಧ ಉಂಟು? ಈಗ ನಿಮ್ಮ ನಾಯಿ ಅಲ್ಲ ಅದು, ಆದ್ರೂ ಕೂಡ ಒಂದು ಸಂಬಂಧ ಇದೆ ಅಂತ ಹೇಳಿ. ನೋಡಿ, ಈಗ ರಕ್ತ ಸಂಬಂಧಕ್ಕಿಂತ ಈಗ ನಾಯಿಗೆ ಮತ್ತೆ ನಿಮ್ಗೆ ರಕ್ತ ಸಂಬಂಧ ಇದೆ. ನೋಡಿ, ನಮ್ಗೆ ನಿಮ್ಮದು ಪ್ರೆಸ್ಸಿನವರದ್ದು ಇದೇ ಆಗುದಿಲ್ಲ. ಅಲ್ಲ ಸರ್, ಇದೆ ನೋಡಿ. ಈಗ ಒಂದು ಕುಟುಂಬದಲ್ಲಿ 2 ಗಂಡು ಮಕ್ಕಳು ಅಥವಾ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರ ಅಪ್ಪನಿಗೆ ಒಂದು 4 ಸೆನ್ಸ್ ಇದ್ರೆ ಸಾಕು. ಅವರ ಒಳಗೆ ಲಡೆ ಎಲ್ಲ ಆಗಿ ದಿಕ್ಕಾಬಾಲಾಗಿ ಅದಕ್ಕಿಂತ ಒಂದು ಅವರು ದಿಕ್ಕಾಬಾಲಾಗಿ ಹೋದ ನಂತರ ಅವರಿಗೆ ಒಂದು ನೆಲೆ ಅಂತ ಕೊಡುವುದು ಇನ್ನೊಬ್ಬ. ಆ ರೀತಿಯಲ್ಲಿ ಎಲ್ಲಿಯ ಹುಟ್ಟಿ ಇಲ್ಲಿ ನಮ್ಮ ಊರಿನಲ್ಲಿ ಬಿಟ್ಟು ಹೋದಂತ ನಾಯಿಗೆ ಮೊದಲಿಗೆ ನೆಲೆ ಮಾಡಿ ಕೊಟ್ಟದ್ದು ನಾನು. ಈಗ ನೋಡಿ ಸರ್, ಈಗ 3 ದಿನದಲ್ಲಿ ಇನ್ನೂ ಕೂಡ ಕೊಳವೆ ಬಾವಿಯಲ್ಲಿ ಇದೆ ಆ ನಾಯಿ. ಆದ್ರೆ ಒಂದು ಆ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ.
ಆದ್ರೂ ಕೂಡ ಊರಿನ ಜನರು ಹೇಳ್ತಾರೆ MLA ಬಾಬು ಅವರಿಗೆ ಏನು ಕೂಡ ಟೆನ್ಷನ್ ಇಲ್ಲ ಅಂತ ಹೇಳುವಾಗ ನೆನಪಾಯ್ತು. ಆಗ ನೀವು ನನಗೊಂದು ಪ್ರಶ್ನೆ ಕೇಳಿದಿರಿ, ಅದೀಗ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಮತ್ತೆ ಅದು ಒಂದು ಹೇಳಿಲ್ಲ ಅಂತ ಇನ್ನೊಂದು ಸರಿ ನನ್ನನ್ನು ಕರೆಯುವುದಲ್ಲ, ಹೇಗೆ MLA ಅಂತ ಬಂತು ಅಂತ. ನೋಡಿ, ಈಗ ನೀವು ಒಂದು ಹುಡುಗಿಯನ್ನು ಪ್ರೇಮಿಸಿದ್ರಿ, ನೀವು ಹೇಳ್ತೀರಿ ನಮ್ಮ ಮದುವೆ ಆದ ನಂತರ ನಮ್ಗೆ ಮಕ್ಕಳಾಗ್ತದೆ, ಆ ಮಕ್ಕಳಿಗೆ ಏನ್ ಹೆಸರು ಇಡುವ ಅಂತ. ಹಾಗೆ ನನಗೆ ಒಂದು ಆಸೆ, ನಾನು MLA ಆಗ್ತೇನಂತ. ಅದಕ್ಕೆ ನಾನು ಮೊದಲು ಬರುವ ಹೆಸರನ್ನು ಹೇಗೂ ಬರ್ತದೆ ಅಲ್ಲ, ಈಗಲೇ ಇಟ್ಕೊಂಡ್ರೆ ನಿಮ್ಗೆ ಎಂತಾದ್ರೂ ಭಾರ ಆಗ್ತದ? ನನ್ಗೆ ಭಾರ ಅಂತ ಅಲ್ಲ ಸರ್. ಈಗ ನೋಡಿ, ಈಗ 25 ಸರಿ ನೀವು ನಿಂತಿದ್ರಿ, ಆದ್ರೆ ಈಗ 26ನೇ ಸರಿ ಕೂಡ ನಿಂತ್ರೆ ಕೂಡ ಅದು ಫೇಲಿಯರ್. 25 ಸರಿ MLAಗೆ ನಿಂತದ್ದಲ್ಲ ಮಾರೇ, 25 ಸರಿ 5 ವರ್ಷ ಅಂದ್ರೆ ಲೆಕ್ಕ ಹಾಕಿ ನೀವು. ಅಲ್ಲ ಈಗ ನೋಡಿ ಸರ್, ಈಗ ನೋಡಿ 5 ವರ್ಷ ಆಗ್ಲಿ 6 ವರ್ಷ ಆಗ್ಲಿ ಸರ್, ಈಗ 6ನೇ ವರ್ಷ ನೀವು ನಿಂತರೂ ಕೂಡ ಫೇಲ್ಯೂರ್ ಅನ್ನು ಕಾಣ್ತೀರಾ ಸರ್. ಅದಕ್ಕೆ ಏನ್ ಹೇಳ್ತೀರಿ? ಈಗ ನೀವು MLA ಹೇಗೆ ಹೇಳಿದ್ರಿ ನಾನು ಫೇಲ್ಯೂರ್ ಕಾಣ್ತೇನಂತ? ಯಾವ ಮಾತು? ಅಲ್ಲ ಈಗ ನಿಮಗೆ ಮತ್ತೆ ನನ್ಗೆ ನೀವು ಫೀಲ್ಡಿನಲ್ಲಿ ಮೊನ್ನೆ ಚುನಾವಣೆ ನಡೆಯುವಾಗ ನೀನು ನನ್ನ ಅಪೋಸಿಟ್ ವ್ಯಕ್ತಿಯೊಟ್ಟಿಗೆ ಇದ್ದಿ, ಗೊತ್ತುಂಟು. ನಾನು ಈ ವಿಚಾರ ಬಾಬು ಅವರೇ ಸ್ವಲ್ಪ ನಾನು ಕೇಳಿದೆ, ನೀವು ಅಷ್ಟು ಇದು ಮಾಡಬೇಡಿ, ಕಟ್ ಮಾಡಿ ಅವ್ರು ಕಟ್ ಮಾಡಿ. ಎಂತ ಕಟ್ ಮಾಡುದಾ? ಅಷ್ಟು ಸುಲಭದಲ್ಲಿ ಉಂಟ ಕಟ್ ಮಾಡ್ಲಿಕ್ಕೆ? ಅಲ್ಲ ಸರ್ ಅದು ರೀಲ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್. ಹೌದು ಕೂಲ್ ಕಟ್ ಮಾಡೋದು. ಈಗ ಅದೇ ಈಗ ನಾವು ಕೊಳವೆ ಬಾವಿಯಲ್ಲಿ ಅದು ಕಟ್ ಮಾಡುವ ರೀಲ್ ಆಯ್ತಣ್ಣ. ಆಯ್ತು ಇನ್ನು ಸೋಲು ಸರ್ತಿ ಸೋಪು ನೋಡಿ ಆಗ್ತದೆ. ಈಗ ಎಲ್ಲ ಸರಿ ಆಯ್ತಲ್ಲ ಸರ್? ಈಗ ರೆಡಿ ಇದ್ರಲ್ಲ ಸರ್? ಹೇಳಿ ಸರ್. ಕೊಳವೆ ಬಾವಿಯಲ್ಲಿ ನಾಯಿ ಬಿದ್ದಿದೆ, ಅದರಲ್ಲಿ ಒಂದು ಚರ್ಚೆ ಆಗ್ತಿದೆ ಈಗ. ಅದ್ರ ಬಗ್ಗೆ ನೀವು ತುಂಬಾನೇ ಎಲ್ಲ ಹೇಳಿದ್ರಿ. ಈಗ MLA ಬಾಬು ಅಂತ ಯಾಕೆ ಇಟ್ಕೊಂಡಿದ್ರು ಅದೆಲ್ಲ ಹೇಳಿದ್ರಿ. ಆಯ್ತಲ್ಲ, ಈಗ ಯಾವ್ದಾಗ್ಲಿಲ್ಲ ಅದು ಕೇಳಿ. ಆಯ್ತು ಸರ್. ಈಗ ನಾಯಿಯನ್ನು ಮೇಲೆ ತರ್ತೀರಾ ಇಲ್ವಾ? ಅಲ್ಲ ಅಲ್ಲಿಯೇ ಮಣ್ಣು ಹಾಕಿ ಹೂತಿ ಹಾಕ್ತಾರ? ಹೂತಿ ಹಾಕ್ಲಿಕ್ಕೆ ಎಂತ ಅದು ನಾಯಿ ಅಂದ್ರೆ ನಾರಾಯಣ ದೇವರು. ನಾವು ಹಾಗೆಲ್ಲ ಅದನ್ನೆಲ್ಲ ಹಾಗೆ ಬಿಟ್ಟು ಬಿಡ್ಲಿಕ್ಕೆ ಆಗುದಿಲ್ಲ. ಇದರ ಬಗ್ಗೆ ನಾನು ಪ್ರತಿಭಟನೆ ಮಾಡ್ತೇನೆ. MLA ಎಲ್ಲಿ ಗುಡೆಯಲ್ಲಿ ಅಡಗಿದ್ರು ಕೂತ್ಕೊಂಡ್ರು ನಾನು ಅವನನ್ನು ಹೊರಗೆ ತೆಗಿತೇನೆ. ಮೊದ್ಲು ಅವನನ್ನು ಹೊರಗೆ ತೆಗಿಬೇಕು. ಅವನು ಈಗ ಹೋಗಿ ಅಡಗಿ ಕೂತ್ಕೊಂಡಿದ್ದಾನಲ್ಲ, ಮೊದ್ಲು ಅವನನ್ನು ಹೊರಗೆ ತರುವ ಕೆಲಸ ಮಾಡ್ಬೇಕು. ಆಮೇಲೆ ನಾಯಿಯದ್ದು ಮತ್ತೆ ಅವನದ್ದು ಒಟ್ಟಿಗೆ ಇದು ಮಾಡ್ಬೇಕು. ಸರಿಗೆ ನಾಯಿ ಮತ್ತೆ ನೀವು ಈಗ ಒಂದು ಸಂಬಂಧ ಇತ್ತು ಅಂತ ಹೇಳಿದ್ರು ಎಲ್ಲ. ಆದ್ರೆ ಈಗ ನಾಯಿ ಯಾವ ತರ ಸಂಬಂಧ ಸರ್? ಈಗ ಅದು ನಿಮ್ಮ ಮಾವಂದು ಅಜ್ಜಂದು ನಾಯಿ ಹೇಳ್ತಿದ್ದಾರೆ. ಆದ್ರೆ ನಿಮ್ಗೆ ಯಾಕೆ ಯಾವ ತರ ಅಷ್ಟೊಂದು ಅಜ್ಜನ ನಾಯಿ ಅಲ್ಲ, ಅವರು ಸಾಕಿದ ನಾಯಿ. ಓಕೆ, ಸಾಕಿದ ನಾಯಿ. ಈಗ ನಿಮ್ಮ ಮನೆಯಲ್ಲಿ ಇತ್ತು ಅದು ನಾಯಿ ಅಲ್ವಾ ಸರ್? ಅದರ ಬಗ್ಗೆ ಎಂತ ಅಂತ ಹೇಳುದು? ಅದರ ಬಾಯಿಯಲ್ಲಿ ಒಂದು ಚೀಲ ಕೊಟ್ಟು ಅದರೊಳಗೆ ಒಂದು ಎಷ್ಟು ಸಣ್ಣ ಚೀಟಿ ಹಾಕಿದ್ರೆ ಸಾಕು, ಅಂಗಡಿಗೆ ಹೋಗಿ ಸಾಮಾನ್ಯ ಎಲ್ಲ ತರ್ತಿತ್ತು. ಅಷ್ಟು ಒಳ್ಳೆ ನಾಯಿ. ನಮ್ಮ ಮನೆಯ ಮಕ್ಕಳಿಗೆ ಜೋಕ್ಲಿಗೆ ಪುಲ್ಲೆ ಆಡ್ಲಿಕ್ಕೆ ಎಲ್ಲ ಬುದ್ಧಿ ಬರುದಿಲ್ಲ. ಹೌದು ನಾಯಿಗೆ ಬಂದಿದೆ. ನಾಯಿಗಿದ್ದ ಬುದ್ಧಿ ನಿಮ್ಗೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ ಅಲ್ವಾ? ನನ್ಗೂ ಇಲ್ಲ, ನನ್ಗೆ ಒಂದು ಇಷ್ಟಿದ್ರು ನಿಮ್ಗೆ ಅಷ್ಟು ಕೂಡ ಇಲ್ಲ. ಯಾಕಂದ್ರೆ ಇವತ್ತಿನ ಇಂಥ ಸ್ಥಾನದಲ್ಲಿ ನಾನು ಬಂದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಮ ಊರಿಗೆ ಈಗ ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ, ಈ ಜಾಗದಲ್ಲಿ ಈಗ ನಾನಲ್ಲ, ಈಗ MLA ಪ್ರಸ್ತುತ MLAನವರು ಬಂದು ಈಗ ಮಾತಾಡ್ಬೇಕಿತ್ತು. ಹೌದು ಸರ್. ಈಗ MLA ಬಾಬು ಎಷ್ಟು ನೋಡಿ ನನಗೆ ದುಃಖ ಆಗ್ತದೆ. ಎಷ್ಟು ಹತ್ತಿದ್ದೇನೆ ಅಂದ್ರೆ, ಈಗ ನಾನು ಹತ್ರ ಕೂಡ ನನ್ನ ಕಣ್ಣಲ್ಲಿ ನೀರು ಬರುದಿಲ್ಲ, ಅಷ್ಟು ನುಂಗಿ ಹೋಗಿದ್ದೇನೆ ಒಳಗೆ. ಹೌದು. ಈಗ MLA ಬಾಬು ಅವರೇ, ನಾನು ಲಾಸ್ಟಿಗೆ ಏನಪ್ಪ ಕೇಳೋದಂದ್ರೆ, ಈಗ ನೀವು ಈಗ MLA ಆದ್ರಿ, ನೀವು ಏನೆಲ್ಲ ಊರಿಗೆ ಸಹಾಯ ಮಾಡ್ಕೊಳ್ತೀರಾ? ಸಹಾಯ ಏನೆಲ್ಲ ಅಭಿವೃದ್ಧಿ ಮಾಡ್ಕೊಳ್ತೀರಿ, ಏನೆಲ್ಲ ಡೆವಲಪ್ ಮಾಡ್ತೀರಾ? ನೋಡಿ ಮಾಡಿ, ಈಗ ಹೇಳಿ ಮಾಡುವುದು ದೊಡ್ಡ ವಿಷಯ ಅಲ್ಲ, ಹೇಳದೆ ಮಾಡುವುದು ದೊಡ್ಡ ವಿಷಯ. ಈಗ ಬಡಾಯಿ ಬಾಚಿಕೊಳ್ಳುವುದೆಲ್ಲ ಅವರೆಲ್ಲ ಮಾಡಿದ್ದಾರೆ. ಒಂದು 25 ವರ್ಷದಿಂದ ಮಾಡಿ 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 ಎಂತ ಮಾಡಿದ್ದಾರೆ, ಕೊಳವೆ ಬಾವಿ ಎಲ್ಲ ಮಾಡಿಟ್ಟಿದ್ದಾರೆ. ಮೇಲೆ ಅದಕ್ಕೆ ಒಂದು ನಲ್ಲು ಕಟ್ಟಿದ್ರೆ ಇವತ್ತು ನಾಯಿ ಬೀಳ್ತಿತ್ತು. ಈಗ ನಾಯಿ ಈಗ ಕೊಳವೆ ಬಾವಿ ಆ ನಾಯಿ ಬಿದ್ದು ಅವರ ನಾಯಿಯ ದನಿ ಈಗ ಸಾಕಿದವರು ಅಲ್ಲಿ ಕೋಮಣದಲ್ಲಿ ಕೂತ್ಕೊಳ್ಬೇಕಿತ್ತ? ಬಾಪ ಬದಿ ಮನೆಯ ಬೊಗ್ಗೆಯಲ್ಲಿ ಎಷ್ಟು ದಿವಸ ಅದು ಕೂಡ ಸೊಂದು ಸಪ್ರ ಕಟ್ಟಿ ಹೋಗಿತ್ತು, ಅದು ನುಪ್ಪು ನೀರು ಬಿಟ್ಟಿದೆ. ಅದಕ್ಕೆ ಅದನ್ನ ಯಾರು ಕೇಳುವವರಿದ್ದಾರೆ? ಇಲ್ಲ.
ಕರೆಕ್ಟ್ 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 ಸರ್. ಈಗ ಕೊಳವೆ ನಾಯಿ ಬಾವಿಗೆ ಬಿದ್ದಿದೆ, ಅಲ್ಲಿ ಹೋಗ್ತಿದ್ದೀರಿ ನೀವು. ಅಲ್ಲಿ ಹನುಮಂತಪ್ಪ ಅಲ್ಲಿ ಐಸಿನ ಕೆಳಗಡೆ ಪಾಪ ಅಲ್ಲಿ ಒದ್ದಾಡಿ ನಮ್ಮ ದೇಶಕ್ಕೆ ತನ್ನ ಜೀವವನ್ನೇ ಸವೆದಿದ್ದಾನೆ. ಅವನಿಗೆ ಯಾರು ಯಾಕೆ ಮಾತಾಡುದಿಲ್ಲ? ಹೌದು ಸರ್. MLA ಬಾಬು ಅವರೇ, ಈಗ ನೋಡಿ ಮತ್ತೆ ಮತ್ತೊಂದು ವಿಷಯ, ನೀವು ಮಿಲಿಟರಿ ಅವರ ವಿಷಯ ಎಲ್ಲ ಮಾತಾಡುವಾಗ ಬಾಯಿ ಮೇಲೆ ಮಾಡಬಾರ್ದು ಸರ್. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋದು ಸರ್, ಮತ್ತೆ ಮಾತಾಡುವ ಸರ್. ಬ್ರೇಕ್. ಹೌದು ವೀಕ್ಷಕರ, ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ. ಓಕೆ, ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ MLA ಬಾಬು. ನಿಮಗೂ ಕೂಡ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಸ್ವಾಗತ. MLA ಬಾಬು ಅವರೇ, ಈಗ ನಾವೀಗ ಚರ್ಚೆ ಮಾಡ್ತಾ ಇದ್ದದ್ದು ನಮ್ಮ ಈ ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದು ತುಂಬಾನೇ ಒಂದು ನ್ಯೂಸ್ ಎಲ್ಲ ಮಾಡ್ತಾ ಇದೆ. ಅದೇ ಈಗ ನೋಡಿ MLA ಬಾಬು ಅವರೇ, ಈಗ ನೀವು ಯಾವ ಥರ ಈ ಕೊಳವೆ ಬಾವಿಗೆ ಒಂದು ನಾಯಿ ಬಿದ್ದಿದೆ ಅಲ್ವಾ, ಅದನ್ನು ಈಗ ತೆಗೆಯುವ ಅಂದಾಜಿ ಇದೆಯೇ ಇಲ್ವಾ ಅಂತ ನಾವು ಆಗಿಂದ ಚರ್ಚೆ ಮಾಡ್ತಿದ್ದೇವೆ. ಆದ್ರೂ ಕೂಡ ಈಗ ಇವತ್ತು ಮೂರನೇ ದಿನ ಆದ್ರೂ ಕೂಡ ನೀವು ಯಾಕೆ ಅದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ? ಈಗ ನೀವು MLA ಅಲ್ಲ, ಆದ್ರೂ ಕೂಡ ಒಂದು ಊರಿನ ಗಣ್ಯ ವ್ಯಕ್ತಿ. ನೋಡಿ, ನಾನು ಸಮಾಧಾನದಿಂದ ಒಂದು ಮಾತನ್ನು, ನೀವೀಗ ಸಮಾಧಾನ ಇದ್ದೀರಿ. ಹೌದು, ಕರೆಕ್ಟ್. ಹೌದು, ಒಂದು ಮಾತು ಹೇಳ್ತೇನೆ. 1-2 ತಿಂಗಳಿನ ಹಿಂದೆ ಇದೇ ಕೊಳವೆ ಬಾವಿಯನ್ನು ಮುಚ್ಚಿಸ್ಬೇಕಂತ ನಾನು ಪ್ರತಿಭಟನೆ ಮಾಡಿದ್ದೆ. ಅಲ್ಲ, ನೀವು ಯಾವಾಗ ಮಾಡಿದ್ರಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ನೋಡಿ ಎಲ್ಲ ಜನರು ಕೂಡ ನೋಡಿ MLA ಬಾಬು ಅವರೇ, ಎಲ್ಲ ಜನರು ಕೂಡ ಹೇಳ್ತಿದ್ದಾರೆ MLA ಬಾಬು ಅವರು ಓಟಿನ ಟೈಮಿಗೆ ಅವ್ರು ಬಂದು ನಮ್ಮ ಎದುರುಗಡೆ ಇರ್ತಾರೆ, ಮತ್ತೆ ಇಲ್ಲ. ಹೌದು, ಇಲ್ಲ. ಯಾಕೆ? ಇವರು ನನ್ನನ್ನು ಗೆಲ್ಲಿಸ್ಲಿಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಈಗ ನಾವು ಆದ್ರೂ ನಾನು 2 ತಿಂಗಳ ಹಿಂದೆ ಅದೇ ಪ್ರತಿಭಟನೆ ಮಾಡಿದೆ. ಅದು ಕೊಳವೆ ಬಾವಿ ಮುಚ್ಚಿಸ್ಬೇಕು, ಅದರಲ್ಲಿ ನೀರು ಬರಲಿಲ್ಲ ಅಂತ. ಆಗ ಆ ಊರಿನ ಸಮಸ್ತ ಗಣ್ಯ ವ್ಯಕ್ತಿಗಳೆಲ್ಲ ಒಟ್ಟಾಗಿ ಆ ಈಗಿನ MLA ಯಾರಿದ್ದಾರೆ ಅವರೊಟ್ಟಿಗೆ ಹೋಗಿ ಅಲ್ಲಿ ನನ್ನ ಮುಂದೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಇಲ್ಲಿ ಊರಿಗೆ ನೀರು ಬರದೆ, ಈಗ ನೀರು ಬಂತ ಅದ್ರಲ್ಲಿ ಇಲ್ಲ, ನಾಯಿ ಬಿದ್ದು ಸತ್ತು. ನಾನು ಎಂತ ಮಾಡ್ಲಿಕ್ಕೆ ಆಗ್ತದೆ? MLA ಬಾಬು ಅವರೇ, ನೋಡಿ, ನಮ್ಗೆ ಜನರ ಒಂದು ಮಾಹಿತಿ ಪ್ರಕಾರ ನಾಯಿ ಮತ್ತೆ ನೀವು ಒಟ್ಟಿಗೆ ಮಲಗುದಂತೆ. ನಂಗೆ ತುಂಬಾ ಜನ ಹೇಳ್ತಿದ್ರು, ಅಂದ್ರೆ ನೀವು ನಾಯಿ ಮತ್ತೆ ನೀವು ಒಟ್ಟಿಗೆ ಮಲಗುದಂದ್ರೆ ಅರ್ಥ ಎಂತ ಗೊತ್ತುಂಟಾ? ನೀವು ಹಾಗೆ ಒಟ್ಟರಸಿ ಎಲ್ಲ ಮಾತಾಡಬಾರ್ದು. ಒಟ್ಟಿಗೆ ಮಲಗುದಂದ್ರೆ ನಾಯಿ ಎಲ್ಲ ಮನೆ ತಿಂಡಿ ಎಲ್ಲ ತಿಂದು ರಾತ್ರಿಗೆ ನಾನು ಮನೆಗೆ ಬರುವಾಗ ಲೇಟ್ ಆಗ್ತದೆ. ಆಗ ನಾಯಿ ನಮ್ಮ ಮನೆಗೆ ಒಟ್ಟಿಗೆ ಮಲಗುದು. ಒಟ್ಟಿಗೆ ನಾನು ಅದೇ ಹೇಳ್ತೇನೆ. ನೋಡಿ, ನೀವು ಸ್ವಲ್ಪ ತಡೆದುಕೊಳ್ಳಿ. ನಾನು ಹೊರಗೆ ಒಂದು ಬಟ್ಟಲು ಇಟ್ಟಿದ್ದೇನೆ, ಅದು ನಾಯಿಗೆ. ನಾಯಿ ನಾನು ಒಳಗೆ ಊಟ ಮಾಡ್ತೀನಿ, ಒಳಗೆ ನಾಯಿಗೆ ಒಟ್ಟಿಗೆ ಬಲಸುದು. ಹೌದಪ್ಪ. ಬಲಸಿ ನಾಯಿ ಊಟ ಮಾಡಿ ಆದ್ಮೇಲೆ ನಾಯಿ ಹೊರಗೆ ಮಲಗುದು, ನಾನು ಒಳಗೆ ಮಲಗುದು, ಅದು ಒಂದೇ ಸಮಯದಲ್ಲಿ. ಹಾಗೆ ಅದು ಊರಿನವರ ಬಾಯಿಯಿಂದ ಬಾಯಿಗೆ ಹೋಗಿ ಅದು ಒಟ್ಟಿಗೆ ಮಲಗುದಂತ ಆಗಿದೆ ಅಷ್ಟೇ. ನೋಡಿ, ನಮ್ಮ ಈಗ ಊರಿನ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ, ತುಳುವಿನಲ್ಲಿ ಒಂದು ಗಾದೆ ಉಂಟು, ಕುರಿಬೋತಿ ಕುಂಬುಡೋಗು ತೆಟ್ಟುಬೋತಿ ತಾರ ಅಂತ. ಸರ್, ಒಂದು ರಿಪೀಟ್ ಮಾಡ್ಬೋದು ಸರ್? ಕುರಿಬೋತಿ ಕುಂಬುಡೋಗು ತೆಟ್ಟುಬೋತಿ ತಾರೈ ಅಂತ. ಸರ್, ಒಂದು ರಿಪೀಟ್ ಮಾಡ್ಬೋದು ಸರ್? ಕುರಿಬೋತಿ ಕುಂಬುಡೋಗು ತೆಟ್ಟುಬೋತಿ ತಾರೈ. ಸರ್, ಪುನಃ ರಿಪೀಟ್ ಮಾಡ್ಬೋದು? ಪುನಃ ರಿಪೀಟ್ ಎಂತ ಮಾಡು? ಸಾವು ಮಾಡದ? ನಿನ್ನೆಂತ ಕಿವಿ ನಿನ್ನ ಅಂಗಡಿ ದೂರವ? ನೋಡಿ, ಅದು ಹೇಗೆ ಅಂತ ಕೇಳಿ. ಈ ಯಾರು ಮಾರಿ ಇವನನ್ನು ಆಂಕರ್ ಮಾಡುದು? ಇದನ್ನು ಕಟ್ ಮಾಡಿ ಇವ್ರೆ. ಕಟ್ ಮಾಡೋದು ಬೇಡ, ಇಂಥದ್ದೆಲ್ಲ ಬೇಕು. ನಮ್ಮದೆಲ್ಲ ಕಟ್ ಮಾಡುದಿಲ್ಲ ನೀವು. ನಿಮ್ಮದು ಎಂತಾದ್ರೂ ತಪ್ಪಿ ಹೋದ್ರೆ ನೀವು ಕಟ್ ಮಾಡಿ ಇದ್ ಮಾಡ್ತೀರಿ. ನಮ್ಮದು ಒಂದು ಎಲ್ಲಿ ತಪ್ಪು ಸಿಗ್ತದೆ ಅದನ್ನೇ ಎಲ್ಲ ತೋರಿಸ್ತೀರಿ. ಬಾಬು ಅವರೇ, ನೀವು ಸ್ವಲ್ಪ ಮನ್ಪೆಂದು ಕುಳಿತೀರಾ ಸರ್? ನೋಡಿ, ಹೌದು, ನಾನೊಂದು ಗಾದೆ ಮಾತು ಹೇಳಿದೆ ಅಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಿದ್ದೇನೆ, ಒಂದು ಕೇಳಿ ನೀವು. ಹೇಳಿ. ಕುರಿಬೋತಿ ಕುಂಬುಡ ಅಂದ್ರೆ ನಮ್ಮ ಎಮ್ಮಲ್ಲಿ. ಕುರಿಬೋತಿ ಎಂತ ಗೊತ್ತಾಗ್ಲಿಲ್ಲ ಸರ್, ಹೇಳಿ. ಅದಕ್ಕೆ ತೆಟ್ಟುಬೋತಿ ತಾರ ಅಂದ್ರೆ ನಮ್ಮ ಇಲ್ಲಿ ಜನರು. ಅದಕ್ಕೆ ಅವನಿಗೆ ಓಟ್ ಹಾಕಿದೀವ್ರಲ್ಲ, ಈಗ ಮಾಡಿದ್ದು ತಿನ್ಬೇಕು, ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾಳೆ ಬರುವ ಚುನಾವಣೆಯಲ್ಲಿ ನನ್ಗೆ ಓಟ್ ಕೊಟ್ರೆ ನಾನು ಎಂತಾದ್ರೂ ಮಾಡ್ಬೋದಲ್ಲ? ಹೌದೌದು, ನೀವು ಎಂತಾದ್ರೂ ಮಾಡ್ಬೋದು, ಅದು ಗೊತ್ತಾಗ್ತದೆ ಸರ್. ಈಗ ನಿಮ್ಗೆ ಓಟ್ ಹಾಕಿದ್ರೆ ನೀವು ವಿನ್ ಆದ್ಮೇಲೆ ಅದು ಗೊತ್ತಾಗ್ತದೆ ನೀವು ಯಾವ ತರ ಕೆಲಸ ಮಾಡ್ತಿದ್ದೀರಾ ಅಂತ. ಆದ್ರೆ ಸರ್, ಈಗ
MLA ಬಾಬು ಅವರೇ, ಈಗ ನಾಯಿ ಆ ಥರ ಒಂದು ತುಂಬಾ ಕಷ್ಟಕರವಾದ ಒಂದು ಪರಿಸ್ಥಿತಿಯಲ್ಲಿ ಇದೆ. ತುಂಬಾ ಯಾವುದು ಸರ್? ಹಾರ್ಟ್ ನೋವು ಆಗ್ತಿದೆಯಾ? ಎಂತ ಮಾಡುದು? ಹಾರ್ಟ್ ನೋವು ಆಗ್ತಿದೆ ಏನು ಸರ್? BP ಶುಗರ್ ಎಲ್ಲ ಬರ್ತದೆ, ಎಂತ ಮಾಡುದು? ಈಗ ನಿಮಗೆ BP ಶುಗರ್ ಹಾರ್ಟ್ ಅಟ್ಯಾಕ್ ಅಲ್ಲ, ಈಗ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಚಾನ್ಸ್ ಇದೆ? ಇಲ್ಲ ಮಾರೆ, ನಿನ್ನದ್ ಕೆಲಸ ನೋಡ್ ಮಾರೆ. ಆಯ್ತು ಓಕೆ ಸರ್. ಈಗ MLA ಬಾಬು ಅವರೇ, ನಾನೇ ಈಗ ಲಾಸ್ಟಿಗೆ ಏನ್ ಹೇಳ್ತೀರಿ? ಈಗ ನಾಯಿ ಒಂದು ಮೇಲೆ ಬರುವ ಅಂದಾಜು ಇದೆಯಾ? ನೋಡಿ, ಈಗ ತುಂಬಾನೇ ಚೆನ್ನೈಯಿಂದ ಸೋಂಪಣ್ಣ ಬಂದಿದ್ದಾರೆ, ಚೆನ್ನೈಯಿಂದ ನಾಯಿಯನ್ನು ಮೇಲೆ ಎತ್ತುವ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ನಾನೇ ಕರ್ಸಿದ್ದು. ನೀವೇ ಕರ್ಸಿದ್ದು? ನಾನೇ ಕರ್ಸಿದ್ದು. ಮತ್ತೆ ಅದು ಅಡಿಯಲ್ಲಿ ಬಲೆ ಎಲ್ಲ ಹಾಕಿಟ್ಟಿದ್ದಾರೆ. ಒಂದು ವೇಳೆ ಮಣ್ಣು ಬಿದ್ದರೂ ಕೂಡ ಮಣ್ಣು ಕೆಳಗೆ ಆರಿ ಹೋಗ್ತದೆ. ಹೌದು. ಆದ್ರೆ ನಾಯಿ ಬಲೆಯಲ್ಲಿ ಇರ್ತದಲ್ಲ, ಈಗ ಸೇವ್ ಆಗ್ತದೆ. ಹಾಗೆ ನಾನು ಒಳ್ಳೆ ಪ್ಲಾನ್ ಕೊಟ್ಟಿದ್ದೀನಿ. ಅದು ಪ್ಲಾನ್ ನೋಡಿ, ನಾನು ಸೋತ್ರು ಕೂಡ ಇಷ್ಟು ಸಹಾಯ ಮಾಡುವ, ಇನ್ನಾದ್ರೂ ಎಂತ ಎಲ್ಲ ಚಮತ್ಕಾರ ಮಾಡಬಹುದು. ಕರೆಕ್ಟ್ ಸರ್, ಅದು ಚಮತ್ಕಾರ ಅಂತ ಹೇಳುವ ಗೊತ್ತಾಗ್ತದೆ ನೀವು ಯಾವ ತರ ಕೆಲಸ ಮಾಡಬಹುದು ಅಂತ. ಆದ್ರೆ ಸುಲಭದವನಲ್ಲ ನಾನು. ಕರೆಕ್ಟ್ ಸರ್, ಕರೆಕ್ಟ್. ಈಗ MLA ನಾನು ಸೀರೆ ರೌಕಿ ತುಂಡಿ ಎಲ್ಲ ಕೊಟ್ಟು ಇವರ ಹತ್ರ ಎಲ್ಲ ಹೀಗೆ ಮಾಡಿದಲ್ಲ ನಾನು. ಹೌದು MLA ಬಾಬು ಅವರೇ, ಈಗ ನೋಡಿ ಲಾಸ್ಟಿಗೆ ಈ ನಿಮ್ಮ ಊರಿನಲ್ಲಿದ್ದ ಕೊಳವೆ ಬಾವಿಯನ್ನು ಮುಚ್ತೀರಾ? ನೋಡಿ, ಈಗ ಅದನ್ನು ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ? ಮಾಡ್ಲಿಕ್ಕೆ ನಾನು ಕೈ ಹಾಕುವಾಗಿಲ್ಲಲ್ಲಪ್ಪ. ಯಾಕಂದ್ರೆ ಅದು ಗುಂಡಿ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ನಿಮ್ಗೆ ಆಗ್ಲಿಕ್ಕಿಲ್ಲ. MLA ಇರುವಾಗ ನಾವು ಹೇಗೆ ಅದನ್ನು ಮುಟ್ಬಹುದು? ನಿಮ್ಗೆ ಅಷ್ಟು ನಾಲೆಜ್ ಇಲ್ವಾ ಮಾರಿ? ಎಂತಕ್ಕೆ ಬರ್ತೀರಿ ಮಾರಿ? ನಾ ಹೇಳಿ ಸರ್, ಈಗ ನೀವು ಇಂದ ಕೆಲಸಗಳನ್ನ ಮಾಡ್ಬೋದಾ? ಅಲ್ಲ, ನಂಗೆ ಅವಕಾಶ ಕೊಟ್ರೆ ನಾನು ಈಗ ನನ್ಗೆ ಅದು ಹೆಚ್ಚು ಬೇಡ, ನನ್ಗೆ ಕಾಂಟ್ರಾಕ್ಟ್ ಅಂತ ಕೊಡ್ಲಿ. ಇದೇ MLA ನಂಗೆ ಕಾಂಟ್ರಾಕ್ಟ್ ಅಂತ ಕೊಡ್ಲಿ, ನಾನು ಮಾಡಿಸ್ತೇನೆ. ನನ್ನ ಹಣ ಹಾಕಿ ನಾನೇ ಮಾಡಿಸ್ತೇನೆ. ಓಕೆ ಸರ್, ಓಕೆ. ಈಗ ನೋಡಿ, ಈಗ MLA ಬಾಬು ಅವರೇ, ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಖುಷಿ ಆಯ್ತು. ನೀವು ಈ ತರ ಒಂದು ಕೊಳವೆ ಬಾವಿಗೆ ನಾಯಿ ಬಿದ್ದು ತುಂಬಾನೇ ಒಂದು ದೊಡ್ಡ ನ್ಯೂಸ್ ಮಾಡಿದೆ. ಆದ್ರೆ ಈಗ ನೀವು ಹೇಳ್ತಿದ್ರಿ, ಈಗ MLA ಒಂದು ಚಾನ್ಸ್ ಸಿಕ್ಕಿದ್ರೆ ಎಲ್ಲ ಕೊಳವೆ ಬಾವಿಗಳನ್ನೆಲ್ಲ ಮುಚ್ಚಿ ಮತ್ತೆ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತೀರಂತ ಹೇಳಿದ್ರಿ. ಸೊ ಈಗ ನೀವೀಗ ಕಾರ್ಯಕ್ರಮದ ಲಾಸ್ಟಿಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ? ಎಂತ ಅಂತ ಹೇಳುದು, ಇನ್ನು ಹೇಳಿ ಎಂತ ಪ್ರಯೋಜನ ಇಲ್ಲ. ನೋಡಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನನ್ನದು ವಾದ. ಹಾಗೆ ಎಲ್ಲರೂ ಅಂತ ತಿಳ್ಕೊಂಡ್ರೆ ನಮ್ಮ ದೇಶ ಮೇಲೆ ಬರ್ತದೆ. ಮೊದಲು ಒಂದು ಹಳ್ಳಿ ಮೇಲೆ ಬರ್ಬೇಕು, ಹಳ್ಳಿ ಮೇಲೆ ಬಂದ್ರೆ ಪಟ್ಟಣ ಮೇಲೆ ಬರ್ತದೆ, ಪಟ್ಟಣ ಮೇಲೆ ಬಂದ್ರೆ ರಾಜ್ಯ ಮೇಲೆ ಬರ್ತದೆ, ರಾಜ್ಯ ಮೇಲೆ ಬಂದ್ರೆ ದೇಶವೇ ಮೇಲೆ ಎಲ್ಲ ಮೇಲೆ ಹೋಗುದು. ಹೌದು, ಕರೆಕ್ಟ್. ಕನ್ನಡಂ ಗೆಲ್ಗೆ. ಕರೆಕ್ಟ್ ಸರ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಷ್ಟು ದೂರದಿಂದ ನೀವು ಎಲ್ಲಿರು ಸರ್? ನಾನು ಮನೆಯಲ್ಲಿ ಇದೇ ಊರಿನವ ನಾನು. ಅಲ್ಲಿಂದ ಬಂದು ನೀವು ತುಂಬಾನೇ ಕಷ್ಟಪಟ್ಟು ಎಲ್ಲ ಬಂದಿದ್ದೀರಿ. ಸೊ ಈ ಕಾರ್ಯಕ್ರಮದ ಒಂದು ಇದಕ್ಕೆ ಒಂದು ದೊಡ್ಡ ವ್ಯಾಲ್ಯೂವನ್ನು ತಂದು ಕೊಟ್ಟಿದ್ದೀರಿ, ಅದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ಸರ್. ಕೊಳವೆ ಬಾವಿಯಲ್ಲಿ ನೋಡುವ ಏನೆಲ್ಲ ಆಗ್ತದೆ, ಇನ್ನು ನಾಯಿ ಮೇಲೆ ಬರ್ಬೋದಾ ಅಂತ ನೀವು ಕೂಡ ಒಂದು ಗ್ಯಾರಂಟಿ ಕೊಟ್ಟಿದ್ದೀರಿ. ಈಗ ನಾಯಿ ಮೇಲೆ ತರುವ ಒಂದು ಇದೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ ಆ ಪ್ರೋಗ್ರಾಮ್ ಆ್ಯಂಡ್ ಒಂದು ದೊಡ್ಡ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಓಕೆ, ಬಿಸಿ ಬೆಚ್ಚ ಸುದ್ದಿಗಾಗಿ ನೋಡ್ತಾನೆ ಇರಿ ಚಾ ಟಿವಿ.